ಹರೇ ಕೃಷ್ಣ. ಎಲ್ಲರಿಗೂ ಭಕ್ತಿಶಾಸ್ತ್ರ ತರಗತಿಗೆ ಎಲ್ಲರಿಗೂ ಸ್ವಾಗತ. ಸೊ ಈಗ ತರಗತಿಯ ಮೊದಲ ಭಾಗವಾಗಿ ನಮ್ಮನ್ನು ನಾವು ಪರಿಚಯ ಮಾಡಿಕೊಳ್ಬೇಕು. ಸೊ ಇಲ್ಲಿ ಬಂದಿರುವಂತಹ ಎಲ್ಲರೂ ಕೂಡ ತಮ್ಮ ಹೆಸರೇನು, ಯಾವ ಊರಿನಿಂದ, ನೀವು 16 ಸುತ್ತು ಜಪ ಮಾಡ್ತಾ ಇದ್ದೀರಾ, ಎಷ್ಟು ಸಮಯದಿಂದ ಮಾಡ್ತಿದ್ದೀರಾ ಅಂತ ಹೇಳಿ. ಹರೇ ಕೃಷ್ಣ. ಎಸ್ ಅನಂತ ಕುಲಕರ್ಣಿ ನಿಮ್ಮಿಂದ ಶುರು. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ಲ? ಕೇಳಿಸ್ತಿದೆ ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು. ಓಕೆ, ಹಾಗಾದ್ರೆ ಈಗ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಪರಿಚಯ ಹೇಳುವುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹೇಳಿ. ಹರೇ ಕೃಷ್ಣ ಮಾತಾಜಿ. ನಾನು ಮಾಲಾಶ್ರೀ ಲಕ್ಷ್ಮಣ್. ನಾನು ಬೆಲ್ಗಾಮಿಂದ ಜಾಯ್ನ್ ಆಗಿರೋದು. ಬೆಲ್ಗಾಮ್ ಇಸ್ಕಾನ್ ನಿಂದ ಕನೆಕ್ಟೆಡ್ ಇದ್ದೀನಿ 3 ಇಯರ್ಸ್ ಇಂದ. ನಾನು 16 ರೌಂಡ್ಸ್ 2021 ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಸರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಕವಿತಾ ಮಾತಾಜಿ ಅವರೇ ಹೇಳಿ. ಮಾತಾಜಿ ಹರೇ ಕೃಷ್ಣ, ಪ್ರಣಾಮಗಳು ಮಾತಾಜಿ. ಪ್ರಣಾಮ. ನಾನು 2020 ಇಂದ ಇಸ್ಕಾನ್ಗೆ ಸೇರ್ಕೊಂಡಿದ್ದೀನಿ ಮಾತಾಜಿ. ಆದ್ರೆ 16 ರೌಂಡ್ 1 ಇಯರ್ ಇಂದ ಮಾಡ್ತಾ ಇದ್ದೀನಿ ಮಾತಾಜಿ. ನಂದು ಧಾರವಾಡ ಮಾತಾಜಿ, ನಾವಿರೋದು ಧಾರವಾಡನಲ್ಲಿ. ಸೊ ನಿಮ್ ಕ್ಲಾಸಸ್ ಕೂಡ ಫಾಲೋ ಮಾಡಿದ್ದೀನಿ ಮಾತಾಜಿ ನಾನು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಎಸ್ ಶುಭ ಮಾತಾಜಿ. ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ ಮಾತಾಡ್ಲಾ? ಎಸ್ ಮಾತಾಜಿ ಹೇಳಿ. ಶುಭ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ನ ಹೆಸರು ಶುಭಾ ಅಂತ. ನಾನು 2020 ಅಲ್ಲಿ ಇಸ್ಕಾನ್ ಮ್ಯಾಂಗ್ಳೂರ್ಗೆ 1ನೇ ಇದರಲ್ಲಿ ಸ್ಟಾರ್ಟ್ ಮಾಡಿದೆ ನಂದು ಭಗವದ್ಗೀತೆ ಫಸ್ಟ್ ಲೆವೆಲ್ಗೆ. ನಾನು 2022 ಇಂದ 16 ರೌಂಡ್ ಜಪ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮಸ್ತೆ ಮಾತಾಜಿ. ನಮಸ್ತೆ. ನನ್ನ ಹೆಸರು ಲತಾಮಣಿ ಅಂತ. ಹಾ. ನಾನು 2021 ಇಂದ ಇದು ಭಗವದ್ಗೀತೆ ಕ್ಲಾಸಿಗೆ ಸೇರ್ಕೊಂಡೆ. ಅವಾಗಿಂದ ನನಗೆ ಕೇಳ್ತಾ ತುಂಬಾ ಆಸಕ್ತಿ ಬಂತು. ಅದರಿಂದ ನಾನು ಲೆವೆಲ್ 2 ಲೆವೆಲ್ 3 ಕ್ಲಾಸ್ ಆಯ್ತು. ಮತ್ತೆ 16 ರೌಂಡ್ಸ್ ಸ್ವಲ್ಪ ದಿವಸ ಹಿಂದಿನಿಂದ ಮಾಡ್ತಾ ಇದೀನಿ ಮಾತಾಜಿ. ಸರಿ ನಮಸ್ತೆ ಮಾತಾಜಿ. ಹರೇ ಕೃಷ್ಣ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಪ್ರವೀಣ ಮಾತಾಜಿ. ನಾನು ಮುಂಬೈಯಿಂದ. ನಾನು ಆಕ್ಚುಲಿ 2016 ನಿಂದ ಮುಂಬೈ ಗಿರ್ಗಾಂವ್ ಇಸ್ಕಾನ್ ನಲ್ಲಿ ಜಾಯಿನ್ ಆಗಿದ್ದೆ. 8 ರೌಂಡ್ ದಿವಸ ಮಾಡ್ತಿದ್ದೆ. ಮತ್ತೆ ಸ್ವಲ್ಪ ಕೋವಿಡ್ ನಿಂದಾಗಿ ಸ್ವಲ್ಪ ಸ್ಲೋ ಆದೆ. ನಂತರ ನನ್ಗೆ ಮಂಗಳೂರು ಇಸ್ಕಾನ್ ಆನ್ಲೈನ್ ಸಿಕ್ತು. ಹಾಗಾಗಿ ನಾನು ಕಂಟಿನ್ಯೂಟಿ ಮಾಡಿದೆ. ಲೆವೆಲ್ 1 ಲೆವೆಲ್ 2 ಮಾಡಿ ನಾನು ಇವಾಗ ಲೆವೆಲ್ 3 ಎಲ್ಲಿದ್ದೇನೆ. 16 ರೌಂಡ್ ಇವಾಗ ನಾನು ಡೈಲಿ ಮಾಡ್ತಾ ಇದ್ದೇನೆ ಮಾತಾಜಿ. 1 ಇಯರ್ ಆಯ್ತು. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್ ಸಂಕೀರ್ತನ್ ಅವರು. ಹರೇ ಕೃಷ್ಣ ಮಾತಾಜಿ. ದಂಡವತ್ ಮೇಡಮ್. ಹರೇ ಕೃಷ್ಣ. ಪ್ರಣಾಮ ಮಾತಾಜಿ. ನಂದು ಆಕ್ಚುಲಿ ಕೆಂಗೇರಿ. ನಾನು 4 ವರ್ಷ ಆಯ್ತು. ನಾನು ಶೇಷಾದ್ರಿಪುರಂ ಅಲ್ಲಿ ಜಾಯ್ನ್ ಆಗಿದ್ದೆ ಮಾತಾಜಿ. ಓಕೆ. ಅದು 16 ಮಾಲೆ ಈಗ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀರಾ? ಹಾ. ಸರಿ ಪ್ರಭು. ಹರೇ ಕೃಷ್ಣ. ಪ್ರಣಾಮ. ಅದು ಯಾವ್ದೋ ಫೋನ್ ಕಾಲ್ ಬಂತು ಮಾತಾಜಿ, ಅಲ್ಲಿ ಅಟೆಂಡ್ ಮಾಡಿದೆ. ಅನಂತ್ ಕುಲಕರ್ಣಿ ಪ್ರಭು ಮಾತಾಜಿ. ಏನ್ ಕೇಳಿದ್ರೆ ಮಾತಾಜಿ? 16 ರೌಂಡ್ಸ್ ಮಾಡ್ತಾ ಇದ್ದೀರಾ? ಹೌದು ಮಾತಾಜಿ. ನಾವು 16 ರೌಂಡ್ ಸುಮಾರು ಒಂದು 2 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರು. ನಾವೆಲ್ಲ ಭಗವದ್ ಹೌದು ಮಾತಾಜಿ, ಇರೋದು ಬೆಂಗಳೂರು. ಸರಿ ಪ್ರಭು. ಹರೇ ಕೃಷ್ಣ. ಬೆಂಗಳೂರು ಸೌತ್ ಅಲ್ಲಿ ಇರ್ತೀವಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ರಾಜು ಮಾತಾಜಿ. ಇದು ಸ್ವಲ್ಪ ಅಟೆಂಡೆನ್ಸ್ ಹಾಕೋದು ಗೊತ್ತಾಗಿಲ್ಲ ನಮ್. ಆಮೇಲೆ ಹೇಳ್ತೀರಾ ಮಾತಾಜಿ? ಯಾವುದು ಅಟೆಂಡ್ ಹಾಕೋದು ನಮ್ಗೆ ಗೊತ್ತಾಗಿಲ್ಲ. ಅಟೆಂಡೆನ್ಸ್ ಹಾಕೋದು ಅದು ಮತ್ತೆ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ರಾಜು ತಾಂಪಟ ಅಂತ ಹೇಳಿ ಮಾತಾಜಿ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಇದ್ದೇನೆ ಮಾತಾಜಿ. ನಾನು 2021 12ನೇ ಬ್ಯಾಚ್ ಅಂದ್ರೆ 12ನೇದು
ಗೀತಾ 18 ದಿಂದ ಜಾಯ್ನ್ ಆಗಿದ್ದೀನಿ ಮಾತಾಜಿ. ನಿಮ್ಮಲ್ಲಿಂದ ಎಲ್ಲ ಲೆವೆಲ್ 1 ಲೆವೆಲ್ 2 ಎಲ್ಲ ನಿಮ್ಮಲ್ಲೇ ಆಗಿದ್ದೀನಿ. ಓಕೆ ಪ್ರಭುಜಿ, ಹರೇ ಕೃಷ್ಣ. ಕರೆಕ್ಟ್ ಕರೆಕ್ಟ್. 16 ರೌಂಡ್ಸ್ ಮಾಡ್ತಾ ಇದ್ದೀರಾ? ಮತ್ತೆ ಮಾಡ್ತೀನಿ ಮಾತಾಜಿ. ಲಾಸ್ಟ್ 1 ಇಯರ್ ಇಂದ 16 ರೌಂಡ್ ಮಾಡ್ತೀನಿ ಮಾತಾಜಿ. ಸರಿ ಪ್ರಭುಜಿ, ಹರೇ ಕೃಷ್ಣ. ಕರೆಕ್ಟ್. ಎಸ್ ಮುನಿರಾಜು ಪ್ರಭುಜಿ ಅವರೇ. So ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾನು ಮುನಿರಾಜ್ ಅಂದ್ಬಿಟ್ಟು ದೊಡ್ಡಬಳ್ಳಾಪುರದಿಂದ ಮಾತಾಡೋದು ಮಾತಾಜಿ. ನಾನು 1 ವರ್ಷದಿಂದ 16 ರೌಂಡ್ ಚಾಂಟಿಂಗ್ ಮಾಡ್ತಾ ಇದ್ದೀನಿ ಮಾತಾಜಿ. ಸರಿ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಮಹಾಮಂತ್ರ ಸಿದ್ಧಿ ದೇವಿದಾಸ್. ಹರೇ ಕೃಷ್ಣ ಮಾತಾಜಿ. ನಂದು ದೊಡ್ಡಬಳ್ಳಾಪುರದ ಹತ್ರ ಕೊನಗಟ್ಟ. ನಾನು ಅನ್ಸಿಯಮ್ಮ ಅಂತ 16 ರೌಂಡ್ ಮಾಡ್ತಾ ಇದ್ದೀನಿ. ನಂಗೆ ಓದಕ್ ಬರೋದಿಲ್ಲ ಮಾತಾಜಿ. ಮತ್ತೆ ನೀವು ಭಕ್ತಿ ಶಾಸ್ತ್ರಿಗೆ ಹೇಗೆ ಬಂದ್ರಿ? ಓದಕ್ ಬರೋದಿಲ್ಲ ಮಾತಾಜಿ ನಮ್ಗೆ. ಓದಕ್ ಬರಲ್ಲ. ಮತ್ತೆ ಭಕ್ತಿ ಶಾಸ್ತ್ರಿಯಲ್ಲಿ ಬರೀಲಿಕ್ಕೆ ಇರೋದಪ್ಪ, ಓದ್ಲಿಕ್ಕೆ ಬರೀಲಿಕ್ಕೆ. ಓಕೆ, ನೋಡೋಣ. ಎಸ್, ಇವರು ಮಹಾಮಂತ್ರದ ಸಿದ್ಧಿ ದೇವಿದಾಸ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ್. ನಾ ಕಾರವಾರದಿಂದ ಮಾತಾಡ್ತಾ ಇದ್ರಿ. ನನ್ನ ಹೆಸರು ನಿಮ್ಮ ವಿಡಿಯೋ ಆನ್ ಇಲ್ಲ. ಒಂದ್ ನಿಮಿಷ ಮಾತಾಜಿ. ಹರೇ ಕೃಷ್ಣ. ಯಾಕೋ ಇದಾಗ್ತಾ ಇದೆ ಮತ್ತೆ ಒಂದ್ ನಿಮಿಷ. ಓಕೆ, ಆಯ್ತು, ಹೇಳಿ ಹೇಳಿ. ನಾ ಕಾರವಾರದಿಂದ, ಉತ್ತರ ಕನ್ನಡ ಕಾರವಾರದಿಂದ ಮಾತಾಡ್ತೇನೆ ಪ್ರಭು ಮಾತಾಜಿ. ಜಗನ್ನಾಥ. ಓಕೆ, ನಿಮ್ ನೆಟ್ವರ್ಕ್ ಇಶ್ಯೂ ಇರ್ಬೇಕು, ನೀವು ಹಾಗೆ ಅನ್ಮ್ಯೂಟ್ ಮಾಡಿ. ನಾನೀಗ ನನಗೀಗ 3 ವರ್ಷ ಆಯ್ತು. ನಾನು 16 ರೌಂಡ್ಸ್ ಬಟ್ಟಂಗೆ ಈಗ 4 ತಿಂಗಳಾಯ್ತು. ಲೋಕನಾಥ್ ಮಹಾರಾಜ್ ಹತ್ರ ದೀಕ್ಷೆ ತಗೊಂಡಿದ್ದೇನೆ ಮತ್ತೆ. ಹರೇ ಕೃಷ್ಣ. ಓ, ನಿಮ್ಮ ಹೆಸರಲ್ಲೇ ಮಹಾಮಂತ್ರ ಸೇರ್ಬಿಟ್ಟಿದೆ. ಹರೇ ಏನು ಕೃಷ್ಣ. ಏನ್ ಹೆಸರು ಮಾತಾಜಿ ನಿಮ್ದು? ನನ್ನ ಹೆಸರು ಮಂಜುಳಾ ಡಿ ಆಚಾರ್ಯ ಅಂತ ಹೇಳಿ. ಓ, ಸರಿ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಮಾಲಾ ಮಾತಾಜಿ ಅವರೇ. ಹರೇ ಕೃಷ್ಣ ಮಾತಾಜಿ. ನನ್ನ ಹೆಸರು ಮಾಲಾ ಅಂತ. ನಾನು ಬೆಂಗಳೂರಿಂದ ಇದು ಮಾತಾಡ್ತಾ ಇದ್ದೀನಿ. ನಾನು 7-8 ತಿಂಗಳಿಂದ ಈ ಕೃಷ್ಣ ಕಾನ್ಶಿಯಸ್ ಇದಕ್ಕೆ ಬಂದಿದ್ದೀನಿ ಮಾತಾಜಿ. ಆಮೇಲೆ ನಾನು 1 ತಿಂಗಳಿಂದ ಮಾಡ್ತಾ ಇದ್ದೀನಿ ಮಾತಾಜಿ 16 ರೌಂಡ್ ಜಪ. ಸರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಉಳಿದವರು ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ನನ್ನ ಹೆಸರು ಲಕ್ಷ್ಮಿ ಡಿ. ನಾನು ಬೆಂಗಳೂರಿಂದ. ನಾನು ಭಕ್ತಿಶಾಸ್ತ್ರಿ 16 ರೌಂಡ್ ಮಾಡ್ತಾ ಇದ್ದೀನಿ. ಸುಮಾರು 2 ವರ್ಷದಿಂದ ನಾನು ಕೃಷ್ಣ ಪ್ರಜ್ಞೆಲಿದ್ದೀನಿ. 16 ರೌಂಡ್ 1 ವರ್ಷದಿಂದ ಮಾಡ್ತಾ ಇದ್ದೀನಿ. ಎಲ್ಲಾ ಕೋರ್ಸ್ ಮುಗ್ದಿದೆ. ಇದು ಭಕ್ತಿಶಾಸ್ತ್ರಿ ಈಗ ಜಾಯ್ನ್ ಆಗಿದ್ದೀನಿ ಮಾತಾಜಿ. ಸರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಅಂತ ನಾನು ಮಾಡ್ತಾ ಇದ್ದೀನಿ 60 ರೌಂಡ್ 1 ವರ್ಷದಿಂದ. ಆನ್ ಮಾಡಿ ಮಾತಾಜಿ. ವಿಡಿಯೋ ಆನ್ ಮಾಡಿ. ವಿಡಿಯೋ ಅದು ಡ್ರೆಸ್ ನೈಟಿ ಹಾಕೊಂಡಿದ್ದೀನಿ. ಇಟ್ಸ್ ಓಕೆ, ಬೇಡ ಬೇಡ ಬೇಡ. ಅದಕ್ಕೆ ಸ್ಯಾರಿ ಚೇಂಜ್ ಮಾಡ್ಬಿಟ್ಟೆ. ಪರವಾಗಿಲ್ಲ, ಹೇಳಿ. ಎಷ್ಟು ಸಮಯದಿಂದ? 16 ರೌಂಡ್ ಮಾಡ್ತಾ ಇದ್ದೀನಿ. 1 ಇಯರ್ ಇಂದ ಮಾಡ್ತಿದ್ದೀನಿ ಮಾತಾಜಿ. ಸರಿ ಮಾತಾಜಿ. ಎಲ್ಲಿಂದ? ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರಿಂದ ಮಾತಾಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಉಷಾ ಪ್ರಕಾಶ್. ಹರೇ ಕೃಷ್ಣ ಮಾತಾಜಿ. ಹರೇ ನನ್ನ ಹೆಸರು ಉಷಾ ಅಂತ. ನಾನು ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ನಾನು 2021 ಇಂದ ಮಂಗಳೂರು ಇಸ್ಕಾನ್ ಅದೇ ಕ್ಲಾಸಸ್ ನ ಕೇಳ್ತಾ ಇದ್ದೀನಿ. ಭಕ್ತಿ ಅದೇ ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಎಲ್ಲ ಆಗಿದೆ. ಈಗ ಭಕ್ತಿ ಶಾಸ್ತ್ರಿಗೆ ಮಾತಾಜಿ. ಹರೇ ಕೃಷ್ಣ. 16 ರೌಂಡ್ ಚಾಂಟಿಂಗ್ ಮಾಡ್ತೀನಿ ಮಾತಾಜಿ. ಓಕೆ, ಸರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇವರು ಪ್ರಜ್ವಲ್. ರಾಜೇಶ್ವರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ನಾನು ಮುಂಬೈಲಿಂದ ಮಾತಾಡ್ತಾ ಇದ್ದೀನಿ ಮಾತಾಜಿ. ಮುಂಬೈಲಿ ಇರ್ತೀನಿ. ನಾ 2 ವರ್ಷದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿದ್ದೀನಿ ಮಾತಾಜಿ. ಫಸ್ಟ್ ಲೆವೆಲ್ 18 ಗೀತಾ 18 ಶೋಭಮಯ್ಯ ಮಾತಾಜಿ ಅವ್ರಿಂದ ಮಾಡಿದ್ದೀನಿ ಮಾತಾಜಿ. ಆಮೇಲೆ ಮಲ್ಲಿಕಾ ಮಾತಾಜಿ ಅವರಿಂದ ಮಾಡಿದ್ದೀನಿ ಮಾತಾಜಿ. 1 ವರ್ಷ ಆಯ್ತು ಮಾತಾಜಿ 16 ರೌಂಡ್ಸ್ ಮಾಡ್ತಾ ಇದ್ದೀನಿ.
ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ನನ್ನ ಹೆಸರು ಸುನೀತಾ ಮಾತಾಜಿ. ನಾನು ದಾವಣಗೆರೆಯಿಂದ ಮಾತಾಡ್ತಾ ಇದ್ದೀನಿ. ನಾನು ಕಳೆದ 1.5 ವರ್ಷದಿಂದ ನಾನು 16 ರೌಂಡ್ ಮಾಡ್ತಾ ಇದ್ದೀನಿ. 1 ರೌಂಡಿಂಗ್ ಸುಮಾರು 8-10 ವರ್ಷದಿಂದ ಮಾಡ್ತಾ ಇದ್ದೀನಿ ಮಾತಾಜಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಜ್ವಲ್ ಅವರು 16 ರೌಂಡ್ಸ್ ಮಾಡ್ತಾ ಇದ್ದೀರಾ? ಎಲ್ಲಿಂದ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ಸಾವಿತ್ರಮ್ಮ ಅಂತ 16 ರೌಂಡ್ ಚಾಂಟಿಂಗ್ ಮಾಡ್ತಾ ಇದೀನಿ ಮಾತಾಜಿ. 1 ವರ್ಷದಿಂದ ಮಾಡ್ತಾ ಇದೀರಿ ನಾವು. ಸರಿ ಮಾತಾಜಿ. ಎಲ್ಲಿಂದ? ದೊಡ್ಡಬಾಪುರ ಮಾತಾಜಿ. ದೊಡ್ಡಬಳ್ಳಾಪುರ. ದೊಡ್ಡಬಾಪುರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ನಾನ್ ಲಕ್ಷ್ಮಿ ಎಂ ಅಂತ ಮಾತಾಜಿ, ದೊಡ್ಡಬಳ್ಳಾಪುರದಿಂದ 16 ಸತ ಜಪ ಮಾಡ್ತೀನಿ ಮಾತಾಜಿ. ಇದು ಸಾವಿತ್ರಮ್ಮ ಲಕ್ಷ್ಮಿ ಅಮ್ಮ ಒಟ್ಟಿಗೆ ಬಂದಿದ್ರಾ? ಹೌದು ಮಾತಾಜಿ. ಅಂದ್ರೆ ಲಕ್ಷ್ಮಿ ಅಮ್ಮ ಅಂದ್ರೆ ಇವರು ದೊಡ್ಡಬಳ್ಳಾಪುರದಿಂದ ಮಾತಾಡೋದು. ಓಕೆ ಓಕೆ. ದೊಡ್ಡಬಳ್ಳಾಪುರ. ಇನ್ನು ಯಾರು ನಿಮ್ಮ ಪರಿಚಯ ಮಾಡಿಕೊಳ್ಳೋದಕ್ಕೆ ಆಗಿದ್ದೀರಿ? ಹರೇ ಕೃಷ್ಣ ಮಾತಾಜಿ. ದಂಡೋತ್ಕಣ. ಹರೇ ಕೃಷ್ಣ ಮಾತಾಜಿ. ನಾವು ಕಾರವಾರದಿಂದ ಲಾವಣ್ಯ ಅಂತ ಮಾತಾಡ್ತಿರೋದು. ಮಾತಾಜಿ ನಾವು 16 ರೌಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ಕಾರವಾರದಿಂದ. ಓಕೆ. ಹಾಗಾದ್ರೆ ನಾವು ಪ್ರಾರಂಭ ಮಾಡೋಣ ಇವಾಗ ಇವತ್ತಿನ ತರಗತಿಯನ್ನು. ಹರೇ ಕೃಷ್ಣ ಮಾತಾಜಿ. 4 ಗಂಟೆ ಕ್ಲಾಸ್ ಹಾಕಿದ್ರಲ್ಲ, ಅದಾಗೋದಿಲ್ಲ ಮಾತಾಜಿ? ಸದ್ಯಕ್ಕೆ ಇವಾಗ ಇದೊಂದೇ ಬ್ಯಾಚ್ ಮಾತಾಜಿ. ಎಸ್. ಸೊ ಇಲ್ಲಿ ಮಾಯಾಪುರ್ನಿಂದ ನಮಗೆ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮಗೆ ಇದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡಲಾಗ್ತದೆ. ಇದು ಮಾತ್ರ ಇಂಗ್ಲಿಷ್ ಅಲ್ಲೇ ಇರೋದು, ಕನ್ನಡದಲ್ಲಿ ಇಲ್ಲ. ಸೊ ಇಂಗ್ಲಿಷ್ ಅಲ್ಲೇ ಇದೆ. ಇದು ಬಹಳ ಮುಖ್ಯವಾಗಿರ್ತದೆ. ಇದರಲ್ಲಿ ನಿಮಗೆ ಎಲ್ಲ ವಿವರವಾಗಿ ತಿಳಿಸಿದ್ದಾರೆ. ಯಾವ ರೀತಿಯಾಗಿ ಕೋರ್ಸ್ ನಡೆಯುತ್ತೆ ಎಲ್ಲವೂ ಕೂಡ ಅದರಲ್ಲಿ ಇದೆ. ಮುಖ್ಯವಾಗಿ ಈ ಕೋರ್ಸ್ ಅನ್ನು 5 ವಿಭಾಗಗಳಾಗಿ ಮಾಡಲಾಗ್ತದೆ. ಭಗವದ್ಗೀತೆ ಚಾಪ್ಟರ್ 1ರಿಂದ 6 ಇದನ್ನು 1 ಯೂನಿಟ್ ಅಂತ ಹೇಳಿದ್ರೆ, ಇನ್ನು 7ರಿಂದ 12 ಇದು 2ನೇ ಯೂನಿಟ್ ಆಗುತ್ತೆ. 13ರಿಂದ 18 3ನೇ ಯೂನಿಟ್. ಮತ್ತೆ ನೆಕ್ಟರ್ ಆಫ್ ಡಿವೋಷನ್ ಅಂದ್ರೆ ಭಕ್ತಿ ರಸಾಮೃತ ಸಿಂಧು ಇದು 4ನೇ ವಿಭಾಗ ಯೂನಿಟ್ ಅಂತ ಅಂದ್ರೆ, ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಉಪದೇಶಾಮೃತ ಮತ್ತು ಈಶೋಪನಿಷತ್ ಇದು 5ನೇ ಯೂನಿಟ್ ಅಲ್ಲಿ ಬರುತ್ತೆ. ಮತ್ತೆ ಸಾಧನಾ ಶೀಟ್ಸ್ ಅಂದ್ರೆ ನೀವು ಪ್ರತಿನಿತ್ಯ 16 ಸುತ್ತು ಜಪ ಮಾಡ್ತಿದ್ದೀರಾ, ಪ್ರಭುಪಾದರ ಭಗವದ್ಗೀತೆ ಭಾಗವತಂ ಪುಸ್ತಕ ಓದ್ತಾ ಇದ್ದೀರಾ, ಇದನ್ನ ಈ ಸಾಧನಾ ಶೀಟ್ ಅಲ್ಲಿ ಭರ್ತಿ ಮಾಡ್ಕೊಂಡು ಬರ್ಬೇಕು. ಸೊ ನೀವು ಹ್ಯಾಂಡ್ ಬುಕ್ ಅನ್ನು ಓದಿದಾಗ ನಿಮಗೆ ತಿಳಿಯುತ್ತೆ ಭಕ್ತಿಶಾಸ್ತ್ರಿ ಯಾಕೆ ಮಾಡ್ಬೇಕು, ಭಕ್ತಿಶಾಸ್ತ್ರಿ ನಮಗೆ ಯಾಕೆ ಅಗತ್ಯ ಅಂತ ಹೇಳಿ ನಿಮಗೆ ತಿಳಿಯುತ್ತೆ. ಈ ಹ್ಯಾಂಡ್ ಬುಕ್ ಅನ್ನು ನಿಮಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ. ಈಗ ಯಾವ್ದಕ್ಕೋಸ್ಕರ ಈ ಭಕ್ತಿಶಾಸ್ತ್ರಿ ಕೋರ್ಸ್ ಅನ್ನು ಮಾಡ್ತಿದ್ದೇವೆ ಅಂತ ನೋಡೋದಾದ್ರೆ, ಶಾಸ್ತ್ರಗಳ ಅಧ್ಯಯನ ಜನರಿಗೆ ಆಗ್ಬೇಕು. ಸೊ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಭುಪಾದರು ಹೇಳಿದರೆ, ನೀವು ನನ್ನ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ, ಓದುವುದಕ್ಕೂ ಅಧ್ಯಯನದಕ್ಕೂ ಏನು ವ್ಯತ್ಯಾಸ? ಓದುವುದು ಅಂತ ಹೇಳಿದ್ರೆ ನಾವು ಜಸ್ಟ್ ಈಗ ಒಂದು ನ್ಯೂಸ್ ಪೇಪರ್ ಅನ್ನು ಓದಿ ಬದಿಗಿರ್ತೇವೆ, ಹಾಗೆ ಅಲ್ಲ. ಈಗ ಅಧ್ಯಯನ ಅಂತ ಹೇಳಿದ್ರೆ ಹೇಗೆ ಈಗ ಶಾಲೆಯಲ್ಲಿ ಮಕ್ಕಳು ಓದ್ತಾರೆ, ಆ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾರೆ, ಆ ರೀತಿಯಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿ ಇಲ್ಲಿ ಪ್ರಭುಪಾದರು ನಮಗೆ ಹೇಳುವಂಥದ್ದು. ಸೊ ಹೇಗೆ ಅಧ್ಯಯನ ಮಾಡ್ಬೇಕು ಅಂತೇಳಿ ಈ ಕೋರ್ಸ್ ನಮಗೆ, ಈ ಭಕ್ತಿಶಾಸ್ತ್ರಿ ಕೋರ್ಸ್ ನಮಗೆ
ಸಹಾಯ ಮಾಡುತ್ತೆ. ಇನ್ನು ಮೂರನೇದು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೂ ಕೂಡ ಈ ಭಕ್ತಿಶಾಸ್ತ್ರ ಕೋರ್ಸ್ ಸಹಾಯ ಮಾಡುತ್ತೆ. ಯಾವಾಗ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ತೇವೆ, ಅವಾಗ ನಮಗೆ ಇನ್ನೊಬ್ಬರಿಗೆ ಹೇಳುವ ಒಂದು ಅಧಿಕಾರ ದೊರಕುತ್ತದೆ. ಸೊ ನಾನು ಅನುಸರಿಸೋದಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರಿಗೆ ಅದನ್ನು ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಮೊದಲು ನಾನು ತಿಳಿಬೇಕು, ನಂತರ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಆಮೇಲೆ ಇನ್ನೊಬ್ಬರಿಗೆ ಕೂಡ ಅದನ್ನ ತಿಳಿಸಿಕೊಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಪ್ರಭುಪಾದರು ಯಾಕೆ ಇಷ್ಟೊಂದು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಈ ಒಂದು ಸಂಸ್ಥೆಯನ್ನು ಯಾಕೆ ಅವರು ಮುಟ್ಟು ಮಾಡಿದ್ದಾರೆ, ಇದನ್ನು ಸ್ಥಾಪಿಸಿದ್ದಾರೆ? ಸೊ ಪ್ರಭುಪಾದರು ಮಧ್ಯರಾತ್ರಿ ಕುತ್ಕೊಂಡು ಅಂತ ಹೇಳಿದ್ರೆ ಇಷ್ಟೆಲ್ಲ ಗ್ರಂಥಗಳು ಸಂಸ್ಕೃತದಲ್ಲಿ ಇದ್ದದನ್ನು ಅವರು ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ತಿಳಿಬೇಕು, ಜ್ಞಾನ ಸಿಗ್ಬೇಕು ಅಂತ ಹೇಳಿ. ಸೊ ಪ್ರಭುಪಾದರು ಆ ಇಳಿ ವಯಸ್ಸಿನಲ್ಲಿ ಇದೆಲ್ಲವನ್ನು ಬಿಟ್ಟು ಅವರು ಆರಾಮದಲ್ಲಿ ಇರ್ಬೋದಿತ್ತು, ಆದ್ರೆ ಅವರು ಇಷ್ಟೆಲ್ಲ ಶ್ರಮ ವಹಿಸಿ ಈ ಒಂದು ಅನುವಾದವನ್ನು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಇದು ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು. ಈಗ ನಿಮಗೆ ಗೊತ್ತಿರೋ ಹಾಗೆ ಅವರು ಪ್ರಪಂಚಾದ್ಯಂತ ಇಸ್ಕಾನ್ ಸಂಸ್ಥೆಯನ್ನು, ಅಂದ್ರೆ ಮಂದಿರಗಳನ್ನು, ಇಸ್ಕಾನ್ ಟೆಂಪಲ್ ಅನ್ನು ಕಟ್ಟಿಸಿರುವಂಥದ್ದು ಇದೆಲ್ಲವನ್ನು ಕೂಡ ನೋಡ್ಬೋದು. ಇನ್ನು ಸದಾಚಾರ ಹೇಳಿದ್ರೆ ಭಕ್ತರ ಜೊತೆ ಹೇಗಿರ್ಬೇಕು, ಈಗ ನಾವು ಭಕ್ತರು ಅಂತ ಆದ ಮೇಲೆ ನಾವು ಹೇಗಿರ್ಬೇಕು ಇನ್ನೊಬ್ಬರ ಜೊತೆ, ಇದೆಲ್ಲವೂ ಕೂಡ ನಾವು ಈ ಭಕ್ತಿ ಶಾಸ್ತ್ರದಲ್ಲಿ ತಿಳಿತೇವೆ. ಭಕ್ತರ ಸಂಘದ ಮಹತ್ವವನ್ನು ಕೂಡ ತಿಳಿತೇವೆ. ಹೇಗೆ ಈಗ ಒಂದು ಪುಸ್ತಕ ವಿತರಣೆ ಮಾಡುವಂಥದ್ದು, ಭಗವದ್ಗೀತೆ ಪುಸ್ತಕ ವಿತರಣೆ ಮಾಡುವಂಥದ್ದು, ಆ ಒಂದು ಪ್ರತಿ ವಾರದಲ್ಲಿ, ಅಂದ್ರೆ ಇಲ್ಲಿ ಹತ್ತಿರದಲ್ಲಿ ಇರೋರು, ಮಂಗಳೂರಿನಲ್ಲಿ ಇರೋರು, ಅವರು ಹತ್ತಿರ ದೇವಸ್ಥಾನಕ್ಕೆ ಹೋಗೋದಂದ್ರೆ ಅಂದ್ರೆ ಇಸ್ಕಾನ್ ಟೆಂಪಲ್ಗೆ ಭೇಟಿ ಕೊಡುವಂಥದ್ದು, ಅಲ್ಲಿ ಭಕ್ತರ ಜೊತೆ ಹೇಗಿರ್ಬೇಕು, ಆ ಉತ್ಸವಗಳನ್ನು, ಸಂಕೀರ್ತನಗಳನ್ನು, ಇದರೆಲ್ಲ ಮಹತ್ವವನ್ನು ನಾವು ತಿಳಿತೇವೆ ಇದರಿಂದ. ಇನ್ನು ಭಕ್ತಿ ಶಾಸ್ತ್ರ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಈಗ ಶಾಲಾ ಕಾಲೇಜಿನಲ್ಲಿ ಪಡೆಯುವ ಜ್ಞಾನಕ್ಕಿಂತ ಬಹಳ ಉತ್ತಮವಾದ ಶಾಸ್ತ್ರ. ಈಗ ಶಾಲಾ ಕಾಲೇಜಿನಲ್ಲಿ ನಾವು ಕಲಿಯುವಂಥದ್ದು ನಾವು ಹೇಗೆ ಜೀವನವನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ, ಒಂದು ಹಣ ಸಂಪಾದನೆ ಮಾಡಿ ಜೀವನ ನಿರ್ವಹಣೆ ಆಗುತ್ತೆ ಅಷ್ಟೇ ನಾವು ತಿಳಿತೇವೆ. ಆದ್ರೆ ಈ ಭಕ್ತಿ ಶಾಸ್ತ್ರ ಅಂತ ಹೇಳುವಂಥದ್ದು ಇದು ಭಗವಂತನಿಂದ ದೊರಕಿರುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ನೀವೊಂದು ವಾಷಿಂಗ್ ಮಿಷಿನ್ ಏನೋ ಒಂದು ಖರೀದಿಸ್ತೀರಾ ಮನೆಗೆ, ಅದರ ಜೊತೆಯಲ್ಲಿ ಒಂದು ಮ್ಯಾನುವಲ್ ಕೊಡ್ತಾರೆ ಅವರು. ಆ ಮ್ಯಾನುವಲ್ ನೋಡ್ಕೊಂಡು ನಿಮ್ಗೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ತಿಳಿಯುತ್ತೆ. ಹಾಗೆ ನೀವು ಮ್ಯಾನುವಲ್ ನೋಡ್ಕೊಂಡು ಉಪಯೋಗಿಸಿದ್ರೆ ಮಾತ್ರ ಅದು ದೀರ್ಘಕಾಲ ಬಾಳಿಕೆ ಬರುತ್ತೆ ಅಲ್ವಾ? ಹಾಗೆ ಅದೇ ರೀತಿ ಈ ಒಂದು ಮನುಷ್ಯ ಜನ್ಮವನ್ನು ಪಡೆದ ಮೇಲೆ ನಾವು ಯಾತಕ್ಕೋಸ್ಕರ ಈ ಜನ್ಮಕ್ಕೆ ಬಂದಿದ್ದೀವಿ, ಏನು ಈ ಒಂದು ತ್ರಿವಿಧ ಕ್ಲೇಶಗಳೇನು, ಇದರ ಮತ್ತೆ ಇಲ್ಲಿ ಬಂದಿರೋ ಉದ್ದೇಶ ಏನು, ಇದೆಲ್ಲವನ್ನು ಕೂಡ, ಈ ಬಂಧನಕ್ಕೆ ಕಾರಣ ಏನು, ಇಲ್ಲಿಂದ ನಾನು ಬಿಡುಗಡೆ ಪಡೆಯುವುದು ಹೇಗೆ, ಇದೆಲ್ಲವನ್ನು ಕೂಡ ನಾವು ಭಕ್ತಿ ಶಾಸ್ತ್ರದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಭಕ್ತಿ ಶಾಸ್ತ್ರ ಹೇಳುವಂಥದ್ದು ತುಂಬಾ ಮುಖ್ಯವಾಗಿರ್ತದೆ. ಇಲ್ಲಿ ನಾವು ಪಡೆಯುವಂತ ಜ್ಞಾನವನ್ನು 3 ವಿಭಾಗಗಳಾಗಿ ನೋಡ್ಬೋದು. ಇಲ್ಲಿ 3 ವಿಭಾಗಗಳಾಗಿ ಮಾಡಲಾಗ್ತದೆ: ಜ್ಞಾನ, ನೈಪುಣ್ಯತೆ, ಮೌಲ್ಯಗಳು, ನಾಲೆಜ್, ಸ್ಕಿಲ್ಸ್, ವ್ಯಾಲ್ಯೂಸ್. ಸೊ ಇಲ್ಲಿ ಜ್ಞಾನ ಅಂತ ಹೇಳಿದ್ರೆ ಮೊದಲನೇದಾಗಿ ಅರ್ಜುನನಿಗೆ ಕೊಟ್ಟಂತಹ ಜ್ಞಾನ, ಅಂದ್ರೆ ಜೀವಾತ್ಮ, ಆತ್ಮದ ಜ್ಞಾನ. ಜೀವಾತ್ಮನು ಅಂದ್ರೆ ಯಾರು, ಅವನ ರೂಪ ಹೇಗಿದೆ, ಅವನು ಯಾವ ರೀತಿಯಾಗಿ ಇಲ್ಲಿ ಬಂಧನಕ್ಕೆ ಒಳಗಾಗಿದ್ದಾನೆ, ಅವನ ಚಟುವಟಿಕೆಗಳೇನು, ಇವೆಲ್ಲವನ್ನು ಕೂಡ ನಾವು ಜ್ಞಾನ ಅಂತ ಹೇಳ್ತೇವೆ. ಸೊ ಮೊದಲು ನಾವು ಮನಸ್ಸಿಗೆ ತೆಗೆದುಕೊಳ್ಳುವಂಥದ್ದು, ಒಂದು ಪುಸ್ತಕವನ್ನು ಓದುವುದರಿಂದ ನಮಗೆ ಜ್ಞಾನ ಬರ್ತದೆ, ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು, ಮತ್ತೆ ನೆನಪು ಮಾಡುವಂಥದ್ದು. ಹೇಗೆ? ಮೆಮೊರಿ ಅಂಡ್ ರೀಕಾಲ್ ನೋಡ್ಬೋದು ನೀವು ಜ್ಞಾನ ಅಂತ ಹೇಳಿದ್ರೆ. ಮತ್ತೆ ಅರ್ಥ ಮಾಡಿಕೊಳ್ಳೋದು, ಅಂಡರ್ಸ್ಟ್ಯಾಂಡಿಂಗ್, ಅದನ್ನು ನಾವು ಅಪ್ಲೈ ಮಾಡುವಂಥದ್ದು, ಅಂದ್ರೆ ನಾವು ಅನುಸರಿಸುವಂಥದ್ದು, ಮತ್ತೆ ಅದನ್ನು ಬೋಧಿಸುವಂಥದ್ದು, ಅಂದ್ರೆ ಪರ್ಸನಲ್ ಅಪ್ಲಿಕೇಶನ್ ಮತ್ತೆ ಪ್ರೀಚಿಂಗ್ ಅಪ್ಲಿಕೇಶನ್, ಅಂದ್ರೆ ಬೋಧಿಸುವಂಥದ್ದು. ಇದನ್ನು ನೈಪುಣ್ಯತೆ, ಸ್ಕಿಲ್ಸ್ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ, ಅದು ನೈಪುಣ್ಯತೆ. ಈಗ ಸಮಾಜದಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಿರ್ತಾರೆ, ಅವರು ಆ ಸಮಯವನ್ನು ಹೇಗೆ ಈ ಒಂದು ಸರಿ ಹೊಂದಿಸ್ತಾರೆ ಅವರ ಕೆಲಸದ ನಡುವೆಯಲ್ಲಿ, ಈ ಆಧ್ಯಾತ್ಮಿಕಕ್ಕೆ ಹೇಗೆ ಅವರು ಸಮಯವನ್ನು ಹೊಂದಿಸ್ಕೊಳ್ತಾರೆ, ಇದು ನೈಪುಣ್ಯತೆ, ಇದು ಸ್ಕಿಲ್ ಅಂತ ಹೇಳುವಂಥದ್ದು. ಹೇಗೆ ಸಮಯವನ್ನು ಹೊಂದಾಣಿಸ್ಕೊಂಡು ಹೋಗ್ತಾರೆ ಅಂತೇಳಿ.
ಈಗ ಒಬ್ಬರಿಗೆ ಹೇಳಿರೋದು ಇನ್ನೊಬ್ಬರಿಗೆ ಅದು ಸರಿಯಾಗದೆ ಇರ್ಬೋದು. ಹಾಗಾಗಿ ಇದನ್ನು ಸ್ಕಿಲ್ ಅಂತ ಹೇಳಿದ್ರೆ ನಾವು ಹೇಗೆ ಇದನ್ನ ನಮಗೆ ಅಪ್ಲೈ ಮಾಡ್ಕೊಳ್ತೇವೆ, ಪರ್ಸನಲ್ ಅಪ್ಲಿಕೇಶನ್ ಯಾವ ರೀತಿಯಾಗಿ ಮಾಡ್ತೇವೆ ಅಂತ, ಮತ್ತೆ ಇನ್ನೊಬ್ಬರಿಗೆ ತಿಳಿಸುವಂತದ್ದು ಪ್ರೀಚಿಂಗ್ ಅಪ್ಲಿಕೇಶನ್. ಸೊ ನನ್ನ ಜೀವನದಲ್ಲಿ ನಾನು ಅಳವಡಿಸಿದ ಮೇಲೆ ಅದನ್ನ ಇನ್ನೊಬ್ಬರಿಗೆ ಒಂದು 4 ಜನರಿಗೆ ಹೇಳ್ಬೇಕು. ಅದರಲ್ಲಿ ನಮ್ಮ ನೈಪುಣ್ಯತೆ ಹೇಗಿದೆ ಅದನ್ನು ಕೂಡ ಇಲ್ಲಿ ಭಕ್ತಿ ಶಾಸ್ತ್ರದಲ್ಲಿ ನಾವು ಕಲಿತೇವೆ. ಅಂದ್ರೆ ನನ್ನ ಜೀವನಕ್ಕೆ ಹಾಗೂ ನನ್ನ ಸುತ್ತಲಿನವರಿಗೆ ಈ ಭಕ್ತಿಯನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವಿಲ್ಲಿ ಕಲಿತೇವೆ. ಇದು 2ನೇ ವಿಭಾಗ. ಇನ್ನು 3ನೇ ವಿಭಾಗ ಮೌಲ್ಯಗಳು. ಇದರಲ್ಲಿ ಮೂಡ್ ಅಂಡ್ ಮಿಷನ್, ವೈಷ್ಣವ ಇಂಟಿಗ್ರಿಟಿ, ಕಲ್ಚರ್ ಅಂಡ್ ಎಟಿಕ್ವೇಟ್, ವೈಷ್ಣವ ಕ್ವಾಲಿಟೀಸ್. ಅಂದ್ರೆ ಯಾವ ಉದ್ದೇಶದಿಂದ ಈ ಭಕ್ತಿ ಶಾಸ್ತ್ರವನ್ನು ರಚಿಸಲಾಗಿದೆ, ಪ್ರಭುಪಾದರು ಮತ್ತು ಗುರು ಪರಂಪರೆಯ ಉದ್ದೇಶವೇನು, ನಮಗೆ ಯಾಕೆ ಈ ಜ್ಞಾನ ದೊರಕ್ತಿದೆ, ನನಗೆ ಯಾವ ಅರ್ಹತೆ ಇದೆ ಈ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ, ಮತ್ತೆ ನಾನು ಈ ಜ್ಞಾನವನ್ನು ಪಡೆದ ಮೇಲೆ ಯಾವ ರೀತಿಯಾಗಿ ನಡೆದುಕೊಳ್ಬೇಕು, ಭಕ್ತರ ಜೊತೆ ಹೇಗೆ ನಾನಿರ್ಬೇಕು, ನಮ್ಮ ಈ ಜ್ಞಾನ ಸಂಪತ್ತನ್ನು ಹೇಗೆ ನಾನು ಕಾಪಾಡಿಕೊಳ್ಬೇಕು, ವೈಷ್ಣವನ ಲಕ್ಷಣಗಳೇನು, ಇದೆಲ್ಲವನ್ನು ಕೂಡ ಈ ಒಂದು ಮೌಲ್ಯಗಳು ವ್ಯಾಲ್ಯೂಸ್ ನಲ್ಲಿ ಕಾಣ್ತೇವೆ. ಇದೆಲ್ಲವನ್ನು ನಾವು ಕಲಿತೇವೆ. ಈಗ ಭಗವದ್ಗೀತೆ ತರಗತಿಯಲ್ಲಿ ಈಗ ನಾವು ಸರಿಯಾದ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ತರಗತಿಯಲ್ಲಿ ನೀವು ಕೇಳಿದ್ದೀರಿ, ಅದನ್ನ ಇಲ್ಲಿ ಇನ್ನೂ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನು ಉದ್ದೇಶ ಏನು, ಆಬ್ಜೆಕ್ಟಿವ್ಸ್. ಇಲ್ಲಿ ಪಠಣ ಪ್ರಯೋಜನ ಅಂತ ಹೇಳಿದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಅಧ್ಯಯನಕ್ಕೆ ಕೂಡ ಒಂದು ಪ್ರಯೋಜನ ಇರ್ತದೆ. ಆಬ್ಜೆಕ್ಟಿವ್ ಅಂದ್ರೆ ಉದ್ದೇಶ ಏನಂತ ಹೇಳಿದ್ರೆ, ಈ ಅಧ್ಯಯನವನ್ನು ಇವತ್ತಿನ ಕ್ಲಾಸ್ ಅನ್ನು ಇವಾಗ ನೀವು ಅಟೆಂಡ್ ಮಾಡಿದ್ರೆ, ಈಗ ಪ್ರತಿದಿನ ನೀವು ಒಂದು ಕ್ಲಾಸ್ ಅಟೆಂಡ್ ಮಾಡ್ತೀರಾ, ನಿಮಗೆ ಅದರಿಂದ ಏನು ಸಿಗುತ್ತೆ ಅನ್ನೋದನ್ನು ಕೂಡ ಪ್ರತಿದಿನ ನಿಮಗೆ ತಿಳಿಸಲಾಗ್ತದೆ. ಇನ್ನು ಇಲ್ಲಿ ನೋಡ್ಬೋದು ನೀವು, ನಿಮ್ಮಲ್ಲಿ ಆಲ್ರೆಡಿ ಈಗ ಭಗವದ್ಗೀತೆ ಯಥಾರೂಪ ಪುಸ್ತಕ ಇದೆ. ಇನ್ನು ಭಕ್ತಿ ರಸಾಮೃತ ಸಿಂಧು ಮತ್ತು ಉಪದೇಶಾಮೃತ, ಈಶೋಪನಿಷತ್ ಈ ಪುಸ್ತಕಗಳು ಕೂಡ ನಿಮ್ಮಲ್ಲಿ ಇರಬೇಕು. ಮತ್ತೆ ನಿಮಗೆ ಹ್ಯಾಂಡ್ ಬುಕ್ ಅನ್ನು ನಾವು ಈಗ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇವೆ. ಇನ್ನು ಇದು ಅಡಿಷನಲ್ ಮೆಟೀರಿಯಲ್ ಇದೆ, ಇದೆಲ್ಲವೂ ಕೂಡ ನಿಮಗೆ PPT ಅಲ್ಲಿ ಪ್ರೆಸೆಂಟ್ ಮಾಡ್ತೇವೆ. ಇದಕ್ಕಾಗಿ ನೀವು ಸಪರೇಟ್ ಆಗಿ ಪುಸ್ತಕ ತಗೊಳ್ಬೇಕಾಗಿಲ್ಲ. ಇನ್ನು ಓಪನ್ ಬುಕ್ ಅಸೆಸ್ಮೆಂಟ್ ಹೇಳಿದ್ರೆ ಇದು ನಿಮಗೆ ಒಂದು ಪ್ರಬಂಧ ಬರೀಲಿಕ್ಕಿರುತ್ತೆ. ಪ್ರತಿಯೊಂದು ಯೂನಿಟ್ ಅಂದ್ರೆ ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳು ಒಂದು ಯೂನಿಟ್, ಒಂದು ಘಟಕ ಅಂತ ಹೇಳಲಾಗ್ತದೆ. ಸೊ ಒಂದು ಯೂನಿಟ್ ನಲ್ಲಿ ನಿಮಗೆ 2 ಪ್ರಶ್ನೆಗಳು ಕೊಡ್ತೇವೆ. 2 ಓಪನ್ ಬುಕ್ ಅಸೆಸ್ಮೆಂಟ್ ಇರುತ್ತೆ. ಅಂದ್ರೆ ನೀವು ಪುಸ್ತಕ ನೋಡಿಕೊಂಡೇ ಬರೆಯುವಂಥದ್ದು ಓಪನ್ ಬುಕ್ ಅಸೆಸ್ಮೆಂಟ್ ಅಂದ್ರೆ. ಅದು 600 ಪದಗಳು ಇರುವಂತಹ ಒಂದು ಪ್ರಬಂಧವನ್ನು ಬರಿಬೇಕು. ಅದರಿಂದ ಹೆಚ್ಚು ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಅದೇ ಪ್ರಶ್ನೆಗಳನ್ನು ನಾವು ಕೊಡ್ತೇವೆ, ಅದಕ್ಕೆ ಉತ್ತರವನ್ನು ಬರೆಯುವಂಥದ್ದು. ಅದು ಒಂದು ಯೂನಿಟ್ ಆಗುವಾಗ ಅಂದ್ರೆ 6 ಅಧ್ಯಾಯಗಳು ಆದ ನಂತರ ನಿಮಗೆ ಕೊಡುವಂಥದ್ದು. ಇನ್ನು ಪ್ರಿಲಿಮಿನರಿ ಸ್ಟಡಿ ಅಂತ ಹೇಳಿದ್ರೆ, ಪ್ರತಿದಿನ ನೀವು ತರಗತಿಗೆ ಬರುವ ಮೊದಲು ಭಗವದ್ಗೀತೆಯನ್ನು ಓದಿಕೊಂಡು ಬರಬೇಕು. ಈ ರೀತಿಯಾಗಿ ಓದಿಕೊಂಡು ಬಂದಾಗ ನಿಮಗೆ ತರಗತಿಯಲ್ಲಿ ಮಾಡುವ ಪಾಠವು ಚೆನ್ನಾಗಿ ಅರ್ಥವಾಗ್ತದೆ. ಇನ್ನು ಅನಾಲಜಿ ಅಂತ ಹೇಳಿದ್ರೆ ಸಾಕ್ಷ್ಯಗಳು, ಸಾದೃಶ್ಯಗಳು ಅಂದ್ರೆ ನಿದರ್ಶನಗಳನ್ನು ಪ್ರಭುಪಾದರು ಭಾವಾರ್ಥದಲ್ಲಿ ಕೊಟ್ಟಿರ್ತಾರೆ. ಅದು ಬಹಳ ಮುಖ್ಯವಾಗಿರ್ತದೆ. ಅದು ಕೂಡ ಇಲ್ಲಿ ತಿಳಿಸಲಾಗಿದೆ. ಅದನ್ನು ಕೂಡ ಇಲ್ಲಿ ಪರೀಕ್ಷೆಯಲ್ಲಿ ಕೇಳಲಾಗ್ತದೆ. ಅದು ನಿಮಗೆ ಎಲ್ಲವೂ ಕೂಡ ನಾವು ಆ ಒಂದು ಯೂನಿಟ್ ಆಗುವಾಗ ನಿಮಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇವೆ. ಇನ್ನು ಯಾವ ರೀತಿಯಾಗಿ ಅಂಕಗಳನ್ನು ಕೊಡಲಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಓಪನ್ ಬುಕ್ ಅಸೆಸ್ಮೆಂಟ್ ಅಂದ್ರೆ 65% ವೇಟೇಜ್ ಇರುತ್ತೆ. ಅದಕ್ಕೆ ಅಂದ್ರೆ ಹೆಚ್ಚಿನ ಅಂಕಗಳು ಈ ಓಪನ್ ಬುಕ್ ಅಸೆಸ್ಮೆಂಟ್ ಇರುತ್ತೆ. ನಂತರ ಇದರ ಅರ್ಥ ಏನಂತ ಹೇಳಿದ್ರೆ, ಭಕ್ತಿ ಶಾಸ್ತ್ರಿ ಮಾಡಿದವರಿಗೆ ಪ್ರಭುಪಾದರ 4 ಪುಸ್ತಕಗಳು ಕೂಡ ಚೆನ್ನಾಗಿ ತಿಳಿದಿರ್ಬೇಕು, ಅದರಲ್ಲಿ ಯಾವುದೇ ಅನುಮಾನಗಳಿರಬಾರ್ದು ಅಂತ ಹೇಳಿ. ಅಂದ್ರೆ ಆ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಪ್ರಬಂಧವನ್ನು ಬರ್ದಿರ್ಬೇಕು, ಅದನ್ನ ಇನ್ನೊಬ್ಬರಿಗೆ ತಿಳಿಸಿಕೊಡುವಂತಹ ಶಕ್ತಿ ಇರಬೇಕು. ಇದು ಓಪನ್ ಬುಕ್ ಅಸೆಸ್ಮೆಂಟ್. ಇದು ಪ್ರತಿ ಯೂನಿಟ್ ನಲ್ಲೂ ನಿಮಗೆ 2 ಪ್ರಶ್ನೆಗಳನ್ನು ಕೊಡಲಾಗ್ತದೆ. ನಂತರ ಕ್ಲೋಸ್ ಬುಕ್ ಅಸೆಸ್ಮೆಂಟ್ ಗೆ 20% ಅಂತ ಹೇಳಿದ್ರೆ, ಅದು ಅಂದ್ರೆ ಒಂದು ಪ್ರಶ್ನೆಗಳು ನಿಮಗೆ ಕೊಟ್ಟಿರ್ತಾರೆ. ಅದರಲ್ಲಿ
ಅದರಲ್ಲಿ ಆಯ್ಕೆ ಅದೇ ಪ್ರಶ್ನೆಗೆ ನೀವು ಉತ್ತರ ಬರೆದಿಟ್ಕೊಂಡು ಇದ್ರೆ ನಂತರ ನಿಮಗೆ ಪರೀಕ್ಷೆ ಟೈಮಲ್ಲಿ ಅದರಲ್ಲಿ ಕೆಲವು ಸೆಲೆಕ್ಟೆಡ್ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಹಾಗೆ ಅದಕ್ಕೆ 20% ಆಯ್ತು. ಇನ್ನು ಶ್ಲೋಕ ಕಂಠಪಾಠ ಮಾಡ್ಲಿಕ್ಕೆ ಇರುತ್ತೆ, ಮೆಮರೈಸೇಷನ್ ಆಫ್ ವರ್ಸಸ್, ಇದಕ್ಕೆ 10%. ಕೆಲವು ಮುಖ್ಯವಾದ ಶ್ಲೋಕಗಳನ್ನು ನಿಮಗೆ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇವೆ, ಅದನ್ನು ನೀವು ಕಂಠಪಾಠ ಮಾಡಬೇಕು. ಕಂಠಪಾಠ ಮಾಡಿ ಅದರ ಅನುವಾದ ಕೂಡ ತಿಳಿದಿರ್ಬೇಕು. ಯಥಾರೂಪವಾಗಿ ಅನುವಾದವನ್ನು ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಶ್ಲೋಕದ ಅರ್ಥ ಏನು ಅಂತ ಆದ್ರೂ ಕೂಡ ಹೇಳ್ಬೇಕು. ಇನ್ನು ಇಲ್ಲಿ ಹತ್ತಿರದಲ್ಲಿ ಅಂದ್ರೆ ಈಗ ಮಂಗಳೂರಿಗೆ ಸಮೀಪದಲ್ಲಿ ಇರುವವರು ವಾರಕ್ಕೊಂದಿನ ಮಂಗಳೂರಿಗೆ ಇದು ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು, ಅಲ್ಲಿ ಸಂಕೀರ್ತನದಲ್ಲಿ ಪಾಲ್ಗೊಳ್ಳುವಂಥದ್ದು, ಇದನ್ನೆಲ್ಲ ಮಾಡ್ಬೋದು. ಮತ್ತೆ ಆನ್ಲೈನ್ ಅಲ್ಲಿ ಇರೋರು ಕೂಡ ಅಥವಾ ಆಫ್ಲೈನ್ ಅಲ್ಲಿ ಇರೋರು ಕೂಡ ಸಾಧನ ಚಾರ್ಟ್ ಅನ್ನು ಫಿಲ್ ಮಾಡುವಂಥದ್ದು. ಅಂದ್ರೆ ಬೆಳಿಗ್ಗೆ 4:15 ಗಂಟೆಗೆ ಮಂಗಳಾರತಿ ಅಟೆಂಡ್ ಮಾಡುವುದು, ಟೆಂಪಲ್ ಲಿಂಕ್ ಅಲ್ಲಿ ಮಂಗಳಾರತಿಯನ್ನು ಅಟೆಂಡ್ ಮಾಡಿ ಆನ್ಲೈನ್ ಅಲ್ಲಿ. ಮತ್ತೆ ಯಾವೆಲ್ಲ ಟೆಂಪಲ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀರಾ ಇದೆಲ್ಲವನ್ನು ಕೂಡ ಸಾಧನ ಚಾರ್ಟ್ ಅಲ್ಲಿ ಬರೀಲಿಕ್ಕಿರುತ್ತೆ. ಇನ್ನು ಕ್ಲಾಸ್ ಪಾರ್ಟಿಸಿಪೇಷನ್ ಅಂತ ಹೇಳಿದ್ರೆ ನೀವು ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ದೀರಾ, ಪಂಕ್ಚುಯಾಲಿಟಿ, ಪ್ರೆಸೆಂಟೇಷನ್, ಇದು ಆಟಿಟ್ಯೂಡ್, ಹೇಗೆ ನೀವು ಎಲ್ಲಾ ತರಗತಿಗಳಲ್ಲಿ ಭಾಗವಹಿಸ್ತಿದ್ದೀರಾ ಇದೆಲ್ಲವನ್ನು ಕೂಡ ನೋಡಲಾಗ್ತದೆ. ಪಾಸ್ ಪರ್ಸೆಂಟೇಜ್ ಅಂತಂದ್ರೆ ಓಪನ್ ಬುಕ್ ಅಸೆಸ್ಮೆಂಟ್ಗೆ 50%, ಕ್ಲೋಸ್ ಬುಕ್ಗೆ 65%, ಶ್ಲೋಕಗಳಿಗೆ 65%, ಅಟೆಂಡೆನ್ಸ್ ಇದು ಬಹಳ ಮುಖ್ಯ, ಅಟೆಂಡೆನ್ಸ್ಗೆ 50%. ಈಗ ಲಾಸ್ಟ್ ಬ್ಯಾಚಸ್ ಅಲ್ಲಿ ಹೆಚ್ಚಿನವರು ಒಂದಿಬ್ರು ನಾವು ನೋಡಿದಾಗೆ ಎಲ್ಲ ಅಸೈನ್ಮೆಂಟು ಎಕ್ಸಾಮ್ಸ್ ಎಲ್ಲ ಬರ್ದಿದ್ರು, ಆದ್ರೆ ಅಟೆಂಡೆನ್ಸ್ ಇಲ್ಲ, ಹಾಗಾಗಿ ಅವರಿಗೆ ಸರ್ಟಿಫಿಕೇಟ್ ಸಿಕ್ಕಿರಲಿಲ್ಲ. ಇನ್ನು ಭಕ್ತಿ ಶಾಸ್ತ್ರಿ ಸರ್ಟಿಫಿಕೇಶನ್ ಅಂತ ಹೇಳಿದ್ರೆ ಇದು ಕೊನೆಗೆ ಎಲ್ಲಾ ಯೂನಿಟ್ಗಳು ಮುಗಿದ ನಂತರ ನಿಮಗೆ ಮಾಯಾಪುರದಿಂದ ಬರುವಂತದ್ದು ಸರ್ಟಿಫಿಕೇಟ್. ಈಗ ನಾವು ಓಪನ್ ಬುಕ್ ಅಸೆಸ್ಮೆಂಟ್ ಅನ್ನ ಒಂದು ಸ್ಯಾಂಪಲ್ ಆಗಿ ನೋಡೋದಾದ್ರೆ ಯಾವ ರೀತಿಯಾಗಿ ಇಲ್ಲಿದೆ ಅಂತ, ಇಲ್ಲಿ ಕೇಳಿರುವಂತ ಪ್ರಶ್ನೆ, ಶುದ್ಧ ಭಕ್ತರು ಆ ಭಗವಂತನ ಧಾಮಕ್ಕೆ ಹೋಗುವುದು ಖಂಡಿತ, ಭಗವದ್ಗೀತೆಯನ್ನು ಓದಿ ಅರ್ಥೈಸ್ಕೊಂಡು ನೀವು ಬರಿಬೇಕು, ಅದಕ್ಕೆ ರೆಫರೆನ್ಸ್ ಕೊಡ್ಬೇಕು. ಇದು 8ನೇ ಅಧ್ಯಾಯದಲ್ಲಿ ಬರ್ತದೆ. ಇದೀಗ ನಿಮ್ಗೊಂದು ಸ್ಯಾಂಪಲ್ ಕ್ವಶನ್ ಹೇಳಿದ್ದಾರೆ ಹೇಗೆ ಬರಿಬೇಕು ಅಸೆಸ್ಮೆಂಟ್ ಅಂತ ಹೇಳಿ. ಈಗ ಇಲ್ಲಿ ಎಸ್ಸೆಯನ್ನು ಬರೆಯುವಾಗ ಯಾವ ರೀತಿ ಬರಿಬೇಕಂತ ಹೇಳಿದ್ರೆ ಸುಮ್ಮನೆ ಪುಸ್ತಕದಲ್ಲಿ ಏನಿದೆ ಹಾಗೆ ಬರೆಯುವಂಥದ್ದಲ್ಲ, ಅಥವಾ ಮನಸ್ಸಿಗೆ ಬಂದದ್ದೆಲ್ಲ ಬರೆಯುವಂಥದ್ದಲ್ಲ, ಅದನ್ನ ಓದಿ ಅರ್ಥೈಸ್ಕೊಂಡು ಒಂದು ಸಾರಾಂಶವನ್ನು ಬರಿಬೇಕು. ಎಷ್ಟು ಬೇಕೋ ಅಷ್ಟು ಮಾತ್ರ ಬರಿಬೇಕು. ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಇರಬೇಕು, ಪ್ರಭುಪಾದರ ಪುಸ್ತಕ ಓದಿರ್ಬೇಕು, ಕ್ಲಾಸ್ ಕೇಳಿರ್ಬೇಕು, ಪ್ರಭುಪಾದರ ಲೆಕ್ಚರ್ಸ್ ಆಡಿಯೋ ಲೆಕ್ಚರ್ಸ್ ಇದ್ರೆ ಕೂಡ ಕೇಳಿ ಅದರಲ್ಲಿ ಸಿಗುವ ಪಾಯಿಂಟ್ಸ್ ಅನ್ನು ಬರಿಬಹುದು. ಆಡ್ ಮಾಡಿದ್ರೆ ಇನ್ನು ಅದಕ್ಕೆ ಮತ್ತೆ ಅದನ್ನು ಸಬ್ಮಿಟ್ ಮಾಡುವಂಥದ್ದು. ಸೊ ಈ ಹ್ಯಾಂಡ್ ಬುಕ್ ಅಲ್ಲಿ ನಿಮಗೆ ಯಾವ ರೀತಿಯಾಗಿ ಬರಿಬೇಕು, ಯಾವ ರೀತಿಯಾಗಿ ಬರಿಬಾರ್ದು ಇದೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ಇನ್ನು ನಿಮಗೆ ಶ್ಲೋಕಗಳನ್ನು ಈಗ ಈ ಅಸೆಸ್ಮೆಂಟ್ ಅಲ್ಲಿ ಬರೀಲಿಕ್ಕಿದ್ರೆ ಎಲ್ಲ ಇಡೀ ಈಗ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಅನ್ಕೊಂಡು ಇಡೀ ಶ್ಲೋಕಗಳನ್ನು ಬರಿಬೇಕಾಗಿಲ್ಲ. ಅದರಲ್ಲಿ ಯಾವುದು ಮುಖ್ಯವಾಗಿದೆ ಅದಕ್ಕೆ ಅಂದ್ರೆ ಮುಖ್ಯ ಅಂತ ಹೇಳಿದ್ರೆ ನಿಮ್ಮ ಉತ್ತರಕ್ಕೆ ಯಾವುದು ಪೂರಕವಾಗಿರುತ್ತೆ ಅದನ್ನ ಅಲ್ಲಿ ಬರಿಬೇಕು ಅಂತ ಹೇಳಿ. ಹಾಗೆ ಅಂದ್ರೆ ನಿಮಗೆ ಅಂಕಗಳು ಸಿಗ್ಬೇಕಾದ್ರೆ ಸುಮ್ನೆ ಅಲ್ಲಿ ಪುಸ್ತಕದಲ್ಲಿ ಇದ್ದಾಗೆ ಬರೆದ್ರೆ ನಿಮಗೆ ಅಂಕಗಳು ಸಿಗೋದಿಲ್ಲ. ಅದಕ್ಕೆ ಒಂದು ಆಧಾರ ಕೊಡ್ಬೇಕು, ರೆಫರೆನ್ಸ್ ಕೊಡ್ಬೇಕು. ಇದು ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಇದು ಸಹಾಯ ಆಗುತ್ತೆ ಅಂತ ಹೇಳಿದ್ರೆ ಇದು ಪ್ರಚಾರ ಮಾಡುವಾಗ ಅಥವಾ ಬೋಧನೆ ಮಾಡುವಾಗ ಇದು ಸಹಾಯಕ್ಕೆ ಬರುತ್ತೆ. ಈಗ ಯಾರಾದ್ರೂ ನಿಮಗೆ ಪ್ರಶ್ನೆ ಕೇಳ್ಬೋದು, ಆಗ ಅವ್ರು ಕೇಳ್ತಾರೆ ಎಲ್ಲಿ ಹೇಳಿದ್ದಾರೆ ಇದು ಅಂತ, ಆಗ ನಿಮಗೆ ಉತ್ತರ ಗೊತ್ತಿರ್ಬೇಕು. ಹಾಗಾಗಿ ಈ ಎಸ್ಸೆಗಳನ್ನು ಬರೆಯೋದ್ರಿಂದ ಅದಕ್ಕೆ ಸಹಾಯವಾಗ್ತದೆ. ಈಗ ಇಲ್ಲಿ ನೋಡ್ಬೋದು ನೀವು ಕಡೆಯಲ್ಲಿ ಬರ್ದಿದ್ದಾರೆ, ಮೈ ಗುರು ಮಹಾರಾಜ್ said in a class once, we should practice in our life to remember Krishna always and in that way we are always prepared for death ಅಂತ. ಬಟ್ ಇದಕ್ಕೆ ಅವರು ರೆಫರೆನ್ಸ್ ಕೊಡ್ಲಿಲ್ಲ. ಇಲ್ಲಿ ನೋಡ್ಬೋದು ನೀವು ಅವರು ಹೇಗೆ ಕರೆಕ್ಷನ್ ಮಾಡಿದ್ದಾರೆ ಅಂತ. ಇಲ್ಲಿ ರೆಫರೆನ್ಸ್ ಇಲ್ಲ, ಕ್ವಶನ್ಸ್ಗೆ ರೆಫರೆನ್ಸ್ ಅಂದ್ರೆ ಆ ಉತ್ತರಕ್ಕೆ ರೆಫರೆನ್ಸ್ ಅನ್ನು ಕೊಟ್ಟಿರ್ಬೇಕು. ಇಲ್ಲಿ ಈಗ ನಾವು ಸ್ಯಾಂಪಲ್ 2ನೇ ಆನ್ಸರ್ ಅನ್ನು ನೋಡೋದಾದ್ರೆ ಇಲ್ಲಿ ಕರೆಕ್ಟ್ ಆಗಿ ಬರ್ದಿದ್ದಾರೆ, ಗುಡ್ ರೆಸ್ಪಾನ್ಸ್.
ಈ ಒಂದು ಉತ್ತರದಲ್ಲಿ ಕರೆಕ್ಟ್ ಆಗಿ ಬರೆದರೆ ಈ ಉತ್ತರದ ಪ್ರಕಾರ ನೀವು ಬರಿಬೇಕು. ನಿಮ್ಗೆ ಕೊಟ್ಟಿರುವ ಪ್ರಶ್ನೆಯನ್ನು ಈ ಉತ್ತರವನ್ನು ಆಧರಿಸಿ ಇವರು ಹೇಗೆ ಬರೆದಿದ್ದಾರೆ, ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಅನನ್ಯ ಭಕ್ತ ಅಂತ ಹೇಳಿದ್ರೆ ಇಲ್ಲಿ ಅವರೊಂದು ಸಂಸ್ಕೃತ ವರ್ಡನ್ನು ಉಪಯೋಗಿಸಿದ್ದಾರೆ, ಆಗ ಅದು ಅಧಿಕೃತವಾಗಿರುತ್ತೆ. ಆ ರೀತಿಯಾಗಿ ಉಪಯೋಗಿಸೋದ್ರಿಂದ ಹಾಗೆ ಶ್ಲೋಕಗಳನ್ನು ಪೂರ್ತಿಯಾಗಿ ಬರೀಲಿಕ್ಕಿಲ್ಲ, ಶ್ಲೋಕದ ಯಾವ ಭಾಗ ಅಷ್ಟನ್ನೇ ಬರೆಯುವಂಥದ್ದು. ಯಾಕಂತ ಹೇಳಿದ್ರೆ ಇಡೀ ಶ್ಲೋಕವನ್ನು ಬರೆದ್ರೆ ಅದು ಪದಗಳು ಹೆಚ್ಚಾಗುತ್ತೆ, ತುಂಬಾ ಪುಟಗಟ್ಲೆ ಬರೆದ್ರೆ ಪ್ರಯೋಜನ ಇಲ್ಲ. ಅದು ಎಷ್ಟು ಹೇಳಿದರೆ ಅಷ್ಟೇ ಬರಿಬೇಕು. ಇನ್ನು ಶ್ಲೋಕಗಳು ಕಂಠಪಾಠ ಮಾಡ್ಲಿಕ್ಕೆ, ಅದು ಆಕ್ಚುಲಿ ಈಗ ಹೇಳಿದ ಶ್ಲೋಕ ಇಲ್ಲಿ ಅಸೆಸ್ಮೆಂಟ್ ಅಲ್ಲಿ ನೀವು ಬರೀಲಿಕ್ಕೆ ಇರುವಂತದ್ದು. ಈಗ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ತಸ್ಯಾಹಂ ಸುಲಭ ಪಾರ್ಥ ನಿತ್ಯ ಯುಕ್ತಸ್ಯ ಯೋಗಿನ, ಇಲ್ಲಿ ಇಷ್ಟೇ ಒಂದೇ ಲೈನ್ ಬರ್ದಿದ್ದಾರೆ ಅವರು, ಹೌದಾ? ಆ ರೀತಿಯಾಗಿ ಅಸೆಸ್ಮೆಂಟ್ ಅಲ್ಲಿ ಆಯ್ತು. ಇನ್ನು ಶ್ಲೋಕ ಇದು ಮೆಮರೈಸೇಷನ್ಗೆ ಇಲ್ಲಿ ನೋಡ್ಬೋದು ನೀವು ಮೊದಲನೇ ಅಧ್ಯಾಯದಲ್ಲಿ ಯಾವ ಶ್ಲೋಕ ಕೂಡ ಇಲ್ಲ, 2ನೇ ಅಧ್ಯಾಯದಿಂದ ಶುರುವಾಗುತ್ತೆ ಯೂನಿಟ್ ವೈಸ್ ಅಲ್ಲಿ. ಸೊ ಮೊದಲನೇ ಯೂನಿಟ್ ಅಲ್ಲಿ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಇಲ್ಲಿಂದ ಶುರುವಾಗುತ್ತೆ, 7ನೆಯ ಶ್ಲೋಕದಿಂದ, 2ನೇ ಅಧ್ಯಾಯದ 7ನೇ ಶ್ಲೋಕ. ಈ ಒಂದು ಯೂನಿಟ್ ನಿಮಗೆ ಗೊತ್ತಾಯ್ತಲ್ವ. ಈಗ ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಒಂದು ಘಟಕ, ಒಂದು ಯೂನಿಟ್ ಅಂತ ಹೇಳಲಾಗ್ತದೆ. ಅದರಲ್ಲಿ 12 ಶ್ಲೋಕಗಳಿದೆ. ಅದೇ ರೀತಿ 2ನೇ ಯೂನಿಟ್ ಅಲ್ಲಿ 14 ಶ್ಲೋಕ, 3ನೇ ಯೂನಿಟ್ ಅಲ್ಲಿ 9 ಶ್ಲೋಕ ಆದ್ರೆ ನೆಕ್ಟರ್ ಆಫ್ ಡಿವೋಷನ್ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 4 ಶ್ಲೋಕ, ಶ್ರೀ ಈಶೋಪನಿಷತ್ ಮತ್ತು ಉಪದೇಶಾಮೃತದಲ್ಲಿ 6 ಶ್ಲೋಕಗಳು. ಟೋಟಲ್ ಒಟ್ಟಿಗೆ 45 ಶ್ಲೋಕಗಳು ನೀವು ಬಾಯ್ಪಾಠ ಮಾಡಬೇಕು. ಈಗ ನಮ್ಮ ಹಿರಿಯ ಭಕ್ತರು ಹೇಳ್ತಾರೆ, ಇದು ಬಾಯ್ಪಾಠ ಮಾಡ್ಲಿಕ್ಕೆ ಸುಲಭದ ಒಂದು ದಾರಿ ಏನಂತ ಹೇಳಿದ್ರೆ, ನೀವು ಪ್ರತಿನಿತ್ಯ ಬೆಳಿಗ್ಗೆ ಮತ್ತೆ ಸಂಜೆ ಎಲ್ಲ ಶ್ಲೋಕಗಳನ್ನು ಹೇಳ್ತಾ ಬರ್ಬೇಕಂತೆ. ಹಾಗೆ ಹೇಳ್ತಾ 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 ಬಂದಾಗ ನಿಮಗೆ ಅದು ಬಾಯ್ಪಾಠ ಆಗುತ್ತೆ. ಇಲ್ಲಿ ಯೂನಿಟ್ 1 ಘಟಕ 1ರಲ್ಲಿ ಭಗವದ್ಗೀತಾ ಅಧ್ಯಾಯ 1ರಿಂದ 6. ಮೊದಲನೇದಾಗಿ ಧರ್ಮಕ್ಷೇತ್ರ ಅನ್ನುವ ಪದದ ಅರ್ಥವನ್ನು ನೋಡ್ತೇವೆ. ಇದನ್ನು ನೀವು ಲೆವೆಲ್ 1 ನಲ್ಲಿ ಕೂಡ ನೋಡಿದ್ದೀರಿ. ನಂತರ ಇಲ್ಲಿ ದುರ್ಯೋಧನ ಅಂದ್ರೆ ಅವನ ಮೋಸ ಮಾಡುವ ಪ್ರವೃತ್ತಿ ಹೇಗೆ, ಯಾವ ರೀತಿಯಾಗಿ ದ್ರೋಣಾಚಾರ್ಯರಲ್ಲಿ ದುರ್ಯೋಧನನು ಮಾತನಾಡ್ತಾನೆ, ಇವೆಲ್ಲವನ್ನು ತಿಳಿದಿದ್ದೀರಿ. ನಂತರ ಪಾಂಡವರು ವಿಜಯ ಆಗೋದಕ್ಕೆ ಅಂದ್ರೆ ಆ ಲಕ್ಷಣಗಳು ಏನು ಅಂತೇಳಿ ಅದನ್ನ ಕೂಡ ನೋಡ್ತೇವೆ. ಹಾಗೆ ಕೃಷ್ಣ ಭಕ್ತ ವತ್ಸಲ, ಅರ್ಜುನನಿಗೆ ಭಗವಂತ ತಾನು ದೇವೋತ್ತಮ ಪರಮ ಪುರುಷನಾಗಿದ್ರು ಕೂಡ ಆತನ ಸೇವೆಯನ್ನು ಮಾಡ್ತಾ ಇದ್ದಾನೆ, ರಥದ ಸಾರಥಿಯಾಗಿದ್ದಾನೆ. ಆದ್ರಿಂದ ಭಗವಂತನನ್ನು ಅಚ್ಯುತ ಅಂತ ಕರೀತಾರೆ, ಅವನು ಭಕ್ತ ವತ್ಸಲನಾಗಿದ್ದಾನೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಲಿದ್ದೇವೆ. ಕೊನೆಯದಾಗಿ ಅರ್ಜುನನು ಕೃಷ್ಣನಿಗೆ ಕೊಟ್ಟಂತಹ ಕಾರಣಗಳೇನು, ಯಾಕೆ ಅವನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಒಂದು 4 ಕಾರಣಗಳನ್ನು ಕೊಡ್ತಾನೆ ಅವನು ಮೊದಲನೇ ಅಧ್ಯಾಯದಿಂದ. 2ನೇ ಅಧ್ಯಾಯದಿಂದ ಒಂದು ಕಾರಣವನ್ನು ಕೊಡುವಂಥದ್ದು. ಈ ರೀತಿಯಾಗಿ ನಾವು ಕಲಿತಾ ಹೋಗ್ತೇವೆ. ಸೊ ಮೊದಲನೇ ಅಧ್ಯಾಯದಲ್ಲಿ 2 ಭಾಗ ಇದೆ. ಮೊದಲನೆಯ ದಿವಸ ನಾವು 3 ವಿಷಯಗಳನ್ನು ನೋಡ್ತೇವೆ. ಯಾವುದೆಲ್ಲ? ಧರ್ಮಕ್ಷೇತ್ರ, ದುರ್ಯೋಧನನ ಇದು ಮೋಸ ಮಾಡುವ ಪ್ರವೃತ್ತಿ, ಮತ್ತು ಪಾಂಡವರ ವಿಜಯಗಳಾಗೋದಕ್ಕೆ ಚಿಹ್ನೆಗಳು, ಕೃಷ್ಣ ಭಕ್ತವತ್ಸಲ. ಇದು ಈ 3 ನಾವು ಧರ್ಮಕ್ಷೇತ್ರ, ದುರ್ಯೋಧನನ ಈ ಮೋಸ ಮಾಡುವ ಪ್ರವೃತ್ತಿ ಮತ್ತು ಪಾಂಡವರು ಯುದ್ಧದಲ್ಲಿ ಗೆಲ್ತಾರೆ ಹೇಳುವುದು, ಇದನ್ನು ನಾವು ಒಂದು ದಿವಸ ನೋಡ್ತೇವೆ, ಒಂದು ದಿವಸದ ಕ್ಲಾಸಿಗೆ. ಅಂದ್ರೆ ನಿಮ್ಗೆ ಪ್ರತಿ ಶನಿವಾರ 7ರಿಂದ 8ವರೆ ನಿಮ್ಗೆ ಈ ಭಕ್ತಿಶಾಸ್ತ್ರಿ ಕ್ಲಾಸ್ ಇರುತ್ತೆ. ಸೊ ಇದನ್ನ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಈ 3 ನೋಡಿದ್ರೆ, ಅದರ ಮುಂದಿನ ತರಗತಿಯಲ್ಲಿ ನೀವು ಇದು ಕೃಷ್ಣ ಭಕ್ತವತ್ಸಲ ಮತ್ತೆ ಅರ್ಜುನ ಯುದ್ಧ ಮಾಡುವುದಿಲ್ಲ ಅಂತ ಹೇಳುವುದಕ್ಕೆ ಕಾರಣಗಳನ್ನು ಕೊಡ್ತಾನೆ. ಇದನ್ನು ನೋಡಲಿದ್ದೇವೆ.
ಸೊ ಒಟ್ಟು 1.5 2 ಗಂಟೆಗಳ ಕಾಲ ತರಗತಿಗೆ ಇರುತ್ತೆ ಪ್ರತಿ ವಾರ. ನಂತರ ಹೀಗೆ 6 ಅಧ್ಯಾಯಗಳನ್ನು ಮುಗಿಸಿದ ನಂತರ ಮುಗಿಸ್ತೇವೆ ಮತ್ತು ಪ್ರತಿಯೊಂದು ಅಧ್ಯಾಯದಲ್ಲಿ ಏನೇನಿದೆ ಅನ್ನೋದನ್ನು ನಾವು ತಿಳಿತೇವೆ. ಸೊ ಅರ್ಜುನ ವಿಷಾದ ಯೋಗದಲ್ಲಿ ಏನಿದೆ ಮತ್ತು ಹೆಚ್ಚು ವಿವರಣೆ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಓದೋದ್ರಿಂದ ನಮಗೆ ಏನಾಗುತ್ತೆ, ಈ ಅಸೆಸ್ಮೆಂಟ್ ಬರೀಲಿಕ್ಕೆ ಸುಲಭ ಆಗುತ್ತೆ. ಇದಕ್ಕೆ ನಿಮ್ಗೆ ಹ್ಯಾಂಡ್ ಬುಕ್ ಅನ್ನು ಗ್ರೂಪ್ ಅಲ್ಲಿ ಶೇರ್ ಮಾಡಲಾಗ್ತದೆ, ಅವಾಗ ನೀವು ಇದನ್ನು ಓದಿ ತಿಳಿದುಕೊಳ್ಬಹುದು. ಇಲ್ಲಿ ಕ್ಲೋಸ್ ಬುಕ್ ಕ್ವೆಶನ್ಸ್ ಇದೆಲ್ಲವೂ ನಿಮಗೆ ನಾವು ಮೊದಲನೇ ಯೂನಿಟ್ ಆದ್ಮೇಲೆ ಶೇರ್ ಮಾಡ್ತೇವೆ. ಅದನ್ನೆಲ್ಲ ಉತ್ತರ ಬರ್ದಿಟ್ಕೊಂಡ್ರೆ, ಇದು ಕನ್ನಡದಲ್ಲೇ ಇರುತ್ತೆ, ಇಲ್ಲಿ ಮಾತ್ರ ಇಂಗ್ಲಿಷ್ ಅಲ್ಲಿ ಇದೆ. ಉತ್ತರ ಬರ್ದಿಟ್ಕೊಂಡ್ರೆ ನಿಮಗೆ ಪರೀಕ್ಷೆ ಅಟೆಂಡ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಅಂದ್ರೆ ಮೊದಲನೇ ಯೂನಿಟ್ ಅಂತ ಹೇಳಿದ್ರೆ 6 ಅಧ್ಯಾಯಗಳಿರುತ್ತೆ ಪರೀಕ್ಷೆಗೆ. ಅಲ್ಲಿ ಕೆಲವು ಸೆಲೆಕ್ಟೆಡ್ ಕ್ವಶನ್ಸ್ ನಿಮಗೆ ಬರುತ್ತೆ ಪರೀಕ್ಷೆಗೆ. ಮತ್ತೆ ಈ ಅನಾಲಜಿಸ್ ಇದು ಕೂಡ ಮುಖ್ಯವಾಗಿರ್ತದೆ. ಸಾದೃಶ್ಯಗಳು ಇಲ್ಲಿ ಏನಿದೆ, compassion for the dress of drowning man is senseless. Similarly, a man fallen in the ocean of innocence cannot be saved simply by rescuing his outer dress. ತರ ಅನಾಲಜಿಸ್ ಇರುತ್ತೆ, ಅದು ಕೂಡ ಪರೀಕ್ಷೆಗೆ ಬರುತ್ತೆ, ಓದಿಕೊಂಡಿರ್ಬೇಕು ನೀವು. Okay. Okay, ಇಲ್ಲಿ additional notes and charts. ಭಗವದ್ಗೀತಾ ಚಾಪ್ಟರ್ 1 to 6 ಅರ್ಜುನ's reason for not fighting. ಅಂದ್ರೆ ಅಡಿಷನಲ್ ನೋಟ್ಸ್ ಕೂಡ ಇರುತ್ತೆ. ಯಾವುದೆಲ್ಲ ಕಾರಣದಿಂದ ಯಾವುದೆಲ್ಲ ಕಾರಣಗಳನ್ನು ಅರ್ಜುನನ್ ಕೊಟ್ಟಿದ್ದಾನೆ ಅಂತೇಳಿ. ಮೊದಲನೇ ಅಧ್ಯಾಯದಲ್ಲಿ 4 ಕಾರಣಗಳು, 2ನೇ ಅಧ್ಯಾಯದಲ್ಲಿ 1 ಕಾರಣವನ್ನು ಕೊಡ್ತಾನೆ, ಯುದ್ಧವನ್ನು ಮಾಡುದಿಲ್ಲ ಅಂತೇಳಿ. ಹಾಗೆ 2ನೇ ಅಧ್ಯಾಯದ ವಿಭಾಗಗಳು ಯಾವುದೆಲ್ಲ ಇದೆ ಇಲ್ಲಿ ನೋಡ್ಬೋದು ನೀವು. ಸ್ಥಿತ ಪ್ರಜ್ಞನ ಲಕ್ಷಣಗಳು ಏನೆಲ್ಲ ಇದೆ ಎಲ್ಲವನ್ನು ಕೂಡ ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಸ್ಥಿತ ತೀರ್ಮುನಿ. ನಂತರ ಅರ್ಜುನನ ಪ್ರಶ್ನೆಗಳಿಗೆ ಶ್ರೀಕೃಷ್ಣನು ಯಾವೆಲ್ಲ ರೀತಿಯಾಗಿ ಉತ್ತರವನ್ನು ಕೊಡ್ತಾನೆ. 2ನೇ ಅಧ್ಯಾಯದಲ್ಲಿ 3 ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. 3ನೇ ಅಧ್ಯಾಯದಲ್ಲಿ 1 ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. ಇಲ್ಲಿದೆ. ಭಗವದ್ಗೀತೆಯಲ್ಲಿ ಬೇರೆ ಬೇರೆ ಯೋಗಗಳು ಯಾವುದೆಲ್ಲ ಬರುತ್ತೆ, ಕರ್ಮಕಾಂಡ, ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ, ಈ ರೀತಿಯಾಗಿ ಕರ್ಮಕಾಂಡ ಮತ್ತು ಕರ್ಮಯೋಗದ ವ್ಯತ್ಯಾಸ ಏನು ಇದನ್ನು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆಮೇಲೆ ಜ್ಞಾನ ಯೋಗ ಅಂದ್ರೇನು, ಧ್ಯಾನ ಯೋಗ ಅಂತ ಹೇಳಿದ್ರೇನು, ಅದೆಲ್ಲಿ ಬರುತ್ತೆ, ಯಾವ ಶ್ಲೋಕಗಳು, ಯಾವ ಅಧ್ಯಾಯ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಯೋಗ ಲ್ಯಾಡರ್ ಕೂಡ ನೋಡ್ಬೋದು. ಒಂದು ಯೋಗಕ್ಕಿಂತ ಇನ್ನೊಂದು ಯೋಗ ಹೆಚ್ಚು ಅಂತ, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ನಾವಿಲ್ಲಿ ನೋಡ್ತೇವೆ. ಈ ಒಂದು ಕ್ಲೋಸ್ಡ್ ಬುಕ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತೇವೆ, ಅದಕ್ಕೆ ನೀವು ಉತ್ತರಗಳನ್ನು ಬರ್ದಿಟ್ಕೊಂಡ್ರೆ ನೀವು ಎಕ್ಸಾಮ್ಗೆ ರೆಡಿ ಆದಾಗೆ ಆ ಉತ್ತರಗಳನ್ನು ನೋಡಿಕೊಂಡ್ರೆ ಆಯ್ತು. ಅದರಲ್ಲಿ ನಿಮ್ಗೆ ಆಯ್ಕೆ ಮಾಡಿ ಪ್ರಶ್ನೆಗಳು ಬರುತ್ತವೆ ಎಕ್ಸಾಮಿಗೆ. ಈ ಅನಾಲಿಸಿಸ್ ಸಾದೃಶ್ಯಗಳು ಅಂತ ಹೇಳಿದ್ರೆ ಕಂಪ್ಯಾರಿಸನ್. ಇದು ಅಂದ್ರೆ ಒಂದು ವಿಚಾರವನ್ನು ತಿಳಿಸುವುದಕ್ಕೋಸ್ಕರ ಯಾವುದೋ ವಿಚಾರವನ್ನು ಹೋಲಿಸಿ ಹೇಳುವಂಥದ್ದು.
ಇದು ಪ್ರಭುಪಾದರ ಭಾವಾರ್ಥದಲ್ಲಿ ನೋಡ್ಬೋದು ನೀವು. ಇದು ಪ್ರತಿಯೊಂದು ಅಧ್ಯಾಯದಲ್ಲಿ ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದು ಇದ್ದ ಹಾಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದನ್ನು ನಾವು ನಮ್ಮದೇ ಆದ ವಾಕ್ಯಗಳಲ್ಲಿ ನೆನಪಿಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಹೇಗೆ ಹೇಳಿದ್ದಾರೆ ಹಾಗೇನೆ ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಪರೀಕ್ಷೆಗೆ ನಿಮಗೆ ಅದು ಆಫಿಲಿಂದ ಬ್ಲಾಂಕ್ಸ್ ಟೈಪ್ ಅಲ್ಲಿ ಕೂಡ ಬರ್ಬೋದು. ಹಾಗಾಗಿ ಇಲ್ಲಿದ್ದ ಹಾಗೆ ನೆನಪಿಟ್ಕೊಳ್ಬೇಕು. ಇನ್ನು ಇಲ್ಲಿ ಓಪನ್ ಬುಕ್ ಅಸೆಸ್ಮೆಂಟ್ ಪ್ರಶ್ನೆಗಳು ಕೂಡ ನೋಡ್ಬೋದು ನೀವು. ಇದೆಲ್ಲ ಇಷ್ಟು ಕೂಡ ಇರೋದಿಲ್ಲ, ಇದರಲ್ಲಿ ಸೆಲೆಕ್ಟೆಡ್ ಮಾಡಿ ಪ್ರಶ್ನೆಗಳನ್ನು ಕೊಡಲಾಗ್ತದೆ. ಪ್ರತಿ ಯೂನಿಟ್ ಇಂದ 2 ಪ್ರಶ್ನೆಗಳು ಮಾತ್ರ. ಇದೇ ರೀತಿ ಮೊದಲನೇ ಯೂನಿಟ್ ಹಾಗೆ 2ನೇ ಯೂನಿಟ್ 3ನೇ ಯೂನಿಟ್ ಈ ತರ ನಡೆಯುತ್ತೆ. ಒಟ್ಟು 5 ಯೂನಿಟ್ಗಳು ಇರುತ್ತೆ. ಈಗ ಇಷ್ಟರವರೆಗೆ ಏನು ಹೇಳಿದ್ದೇನೆ ಇದರಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ. ಮಾತಾಜಿ ಇದು ಇಂಗ್ಲಿಷ್ ಇರುತ್ತಾ ಮಾತಾಜಿ, ಕನ್ನಡ ಕೂಡ ಇರುತ್ತಾ ಮಾತಾಜಿ ಪುಸ್ತಕ? ಆಕ್ಚುಲಿ ಇದು ಹ್ಯಾಂಡ್ ಬುಕ್ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಬಟ್ ನಿಮಗೆ ಇದೆಲ್ಲ ಕ್ವಶನ್ಸ್ ಎಲ್ಲ ನಾವು ಕನ್ನಡದಲ್ಲೇ ಕೊಡ್ತೇವೆ. ಏನಂದ್ರೆ ಮಾತಾಜಿ ಈಗ ಹ್ಯಾಂಡ್ ಬುಕ್ ಅಲ್ಲಿ ಒಂದು ಅಸೆಸ್ಮೆಂಟ್ ಇದೆ ಅಲ್ಲ, ಹೇಗೆ ಅಸೈನ್ಮೆಂಟ್ ಬರೆಯೋದು, ಎಸ್ಸೆ ಬರೆಯೋದು ಅಂತ, ಇದನ್ನೊಂದು ನಾವು ನಿಮಗೆ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಕೊಡುವ ಪ್ರಯತ್ನವನ್ನು ಮಾಡ್ತೇವೆ. ಬೇರೆ ಉಳಿದದೆಲ್ಲ ನಿಮಗೆ ನಾವು ಕನ್ನಡದಲ್ಲಿ ಪ್ರಶ್ನೆಗಳನ್ನು ಕೊಡ್ತೇವೆ. ಹಾಗೆ ಮಾತಾಜಿ ಈಗ ಹ್ಯಾಂಡ್ ಬುಕ್ ನಲ್ಲಿ ಇನ್ಸ್ಟ್ರಕ್ಷನ್ಸ್ ಇದಾವಲ್ಲ ಮಾತಾಜಿ, ಆ ಇನ್ಸ್ಟ್ರಕ್ಷನ್ಸ್ ನಾವು ತಿಳ್ಕೊಬೇಕು ಅಂದ್ರೆ ನಮಗೆ ಕನ್ನಡದಲ್ಲಿ ಇದ್ರೇನೆ ಅನುಕೂಲ ಆಗುತ್ತೆ ಮಾತಾಜಿ. ಈ ಫುಲ್ ಹ್ಯಾಂಡ್ ಬುಕ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನಿಮ್ಮಲ್ಲಿ ಯಾರಾದ್ರೂ ಮುಂದೆ ಬಂದ್ರೆ ಓಕೆ, ಯಾರಾದ್ರೂ ಹ್ಯಾಂಡ್ ಬುಕ್ ಟ್ರಾನ್ಸ್ಲೇಟ್ ಮಾಡ್ತೀರಾ? ಯಾಕಂದ್ರೆ ಲಾಸ್ಟ್ ಬ್ಯಾಚಸ್ ಅಲ್ಲಿ ಹ್ಯಾಂಡ್ ಬುಕ್ ಟ್ರಾನ್ಸ್ಲೇಟ್ ಅಂತ ಮಾಡಿಲ್ಲ, ಬಟ್ PPT ಟ್ರಾನ್ಸ್ಲೇಟ್, ಮೆಮೊರೈಸೇಷನ್, ಈ ಶ್ಲೋಕಗಳನ್ನು ಟ್ರಾನ್ಸ್ಲೇಷನ್ ಇದೆಲ್ಲ ಮಾಡಿದ್ದಾರೆ. ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಹೇಳಿದ್ದು ನಿಮಗೆ ಈ ಸ್ಯಾಂಪಲ್ ಆನ್ಸರ್ ಇದೆ ಅಲ್ಲ, ಇದನ್ನ ಬೇಕಾದ್ರೆ ನಾವು ಈ 2 ಪೇಜನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು. ಯಾವುದು ಬರಿಬೇಕು, ಹೇಗೆ ಬರಿಬೇಕು, ಹೇಗೆ ಬರಿಬಾರ್ದು ಅಂತೇಳಿ. ಇದೆರಡು ನಿಮಗೆ ಮುಖ್ಯ. ಯಾವುದು 9ನೇ ಪುಟದಿಂದ ಇದು 11ನೇ ಪುಟದವರೆಗಿದೆ ನೋಡಿ, ಇದು ಬಹಳ ಮುಖ್ಯ. ಇಲ್ಲಿ ಹೇಗೆ ಇವರು ಕರೆಕ್ಟ್ ಆನ್ಸರ್ ಬರ್ದಾರಲ್ಲ, ಇದನ್ನೆಲ್ಲ ಒಂದು ಓದ್ಕೊಂಡ್ರೆ ನಿಮಗೆ ಉತ್ತರ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ತಿಳಿತಾ ಮಾತಾಜಿ? ಎಸ್ ಮಾತಾಜಿ, ಆದ್ರೆ ಇಂಗ್ಲಿಷ್ ಅಷ್ಟು ನಾಲೆಡ್ಜ್ ಇಲ್ಲ. ಮತ್ತೆ ನಮಗೆ ಅಂದ್ರೆ ನನ್ನಂತವ್ರಿಗೆ ಮತ್ತೆ ಅವ್ರಿಗೂ ಕೂಡ ತ್ರಾಸ ಆಗ್ಬಾರ್ದಲ್ಲ ಮಾತಾಜಿ. ತಿಳ್ಕೊಳೋದು ಒಳ್ಳೇದಲ್ಲ ಕನ್ನಡದಲ್ಲಿ ಅನ್ನೋದು ಉದ್ದೇಶ ಮಾತಾಜಿ ಇತ್ತು. ಓಕೆ, ಈಗ ವಿಷಯ ಏನಂತ ಹೇಳಿದ್ರೆ, ಈಗ ಭಕ್ತಿ ಶಾಸ್ತ್ರಿ ಈ ಒಂದು ಕ್ಲಾಸ್ ವಾರಕ್ಕೆ ಒಂದಿನ ಇರುತ್ತಲ್ಲ, ಈಗ ಉಳಿದ ಬ್ಯಾಚಸ್ ಅಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರತಿದಿನ ಅವರು ಡಿಸ್ಕಷನ್ ಗ್ರೂಪ್ ಅಂತ ಇಡ್ತಾ ಇದ್ರು, ಒಂದು ಅರ್ಧ ಗಂಟೆ. ಆ ಡಿಸ್ಕಷನ್ ಗ್ರೂಪ್ ಅಲ್ಲಿ ನಿಮ್ಗೆ ಯಾವುದೇ ಕ್ವೆಶನ್ಸ್ ಇದ್ರೆ ಅಲ್ಲಿ ಡಿಸ್ಕಸ್ ಮಾಡ್ಬೋದು. ನಿಮ್ಮದೇ ಒಂದು ಟೀಮ್, ಒಂದು ಭಕ್ತಿ ಒಂದು ಡಿಸ್ಕಷನ್ ಗ್ರೂಪ್ ಅಂತ ಹೇಳಿ ಮಾಡಿ, ಅಲ್ಲಿ ಒಂದು ನಿಮಗೆ ಮೀಟಿಂಗ್ ID ಲಿಂಕ್ ಎಲ್ಲ ಕೊಡ್ಲಾಗ್ತದೆ. ಅಂದ್ರೆ ನೀವೇ ಅದರಲ್ಲಿ ಯಾರಾದ್ರೂ ಒಬ್ರು ವಾಲಂಟಿಯರ್ ಆಗಿ ನಾನು ಲೀಡರ್ಶಿಪ್ ತಗೊಳ್ತೀನಿ ಅಂತ ಹೇಳಿದ್ರು ಪರವಾಗಿಲ್ಲ. ನಮ್ದು ಅದರಲ್ಲಿ ಈಗ ಭಕ್ತಿ ಶಾಸ್ತ್ರಿ ಆದವ್ರು ಇದ್ದಾರೆ, ಅವರು ಕೂಡ ಸಹಾಯ ಮಾಡ್ತಾರೆ ಬಂದು ಹೇಗೆ ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿ. ಈಗ ಇಲ್ಲಿ ರೂಪಾ ಮಾತಾಜಿ ಇದ್ದಾರೆ, ಶುಭಾ ಮಾತಾಜಿ ಇದ್ದಾರೆ, ಇದೆಲ್ಲ ಭಕ್ತಿ ಶಾಸ್ತ್ರಿ ಆಗಿದವರು ಕೂಡ ಇದ್ದಾರೆ. ಓಕೆ, ಆಗ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ, ಹರೇ ಕೃಷ್ಣ. ಎಸ್ ಸಾಯಿ ಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಂದು ಅದೇ ಪ್ರಶ್ನೆ ಮಾತಾಜಿ, ಕನ್ನಡದಲ್ಲೇ ಬೇಕಾಗಿತ್ತು ಮಾತಾಜಿ ನಂಗೂ. ಅದೇ ಈಗ ಡಿಸ್ಕಷನ್ ಗ್ರೂಪ್ ಅಲ್ಲಿ ಇದು ಫಸ್ಟ್ ನಿಮಗೆ ಈಗ ಹ್ಯಾಂಡ್ ಬುಕ್ ಅಲ್ಲಿ ಮೇನ್ ಆಗಿ ಅಸೈನ್ಮೆಂಟ್ ಹೇಗೆ ಬರೆಯುವುದು ಅಂತ ಈ ಒಂದು 2 ಪೇಜ್, ಅದ್ 2 ಪೇಜನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಗ್ರೂಪ್ ಅಲ್ಲಿ ಹಾಕ್ತೇವೆ. ಈಗ ಅಂತಲ್ಲ, ಒಂದು 2 ಮಂತ್ಸ್ ನಂತರ ಆಯ್ತು, ನೋಡುವ.
ಫಸ್ಟ್ ದಿನ ಸ್ವಲ್ಪ ಅರ್ಥ ಆಗಲ್ಲ ಮಾತಾಜಿ. ಯಾವ್ದು? ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಅದೇ ಕನ್ನಡದಲ್ಲಿದ್ರು ಚೆನ್ನಾಗಿತ್ತು ಮಾತಾಜಿ. ಸ್ಟಾರ್ಟಿಂಗ್ ಅಲ್ಲಿ ಅಂತದ್ದೇನಿಲ್ಲ ಅಲ್ಲ. ಮಾತಾಜಿ ಹೇಳಿದ ಅಷ್ಟೇ, ನಾವು ಅದೇ ಅಲ್ಲ, ನಾವ್ ಹೇಗೆ ಅಂದ್ರೆ ನಿಮ್ಗೆ ಹೇಳ್ಬೇಕಲ್ಲ, ನಾವು ಭಕ್ತಿಶಾಸ್ತ್ರಿ ಕೋರ್ಸ್ ಮಾಡುವಾಗ ಅಲ್ಲಿ ನಮ್ಗೆ ಪ್ರಭು ಕೇಳಿದ್ರು ಯಾರಾದ್ರೂ ಟ್ರಾನ್ಸ್ಲೇಟ್ ಮಾಡೋರು ಇದ್ದೀರಾ ಅಂತ. ಹಾಗೆ ನಮ್ಮ ಬ್ಯಾಚ್ ನವರೇ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಬಂದಿದ್ದು. ಹಾಗೆ ನಿಮ್ಮ ಬ್ಯಾಚ್ ಅಲ್ಲಿ ಯಾರಾದ್ರೂ ಈ ಹ್ಯಾಂಡ್ ಬುಕ್ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಟೀಮ್, ನಾವು ನಿಮಗೆ ಅವಕಾಶ ಮಾಡ್ಕೊಡ್ತೇವೆ, ಟ್ರಾನ್ಸ್ಲೇಟ್ ಮಾಡಿ ಕೊಡ್ಬೋದು. ಇಂಗ್ಲಿಷ್ ಅಷ್ಟು ಚೆನ್ನಾಗಿ ಬರಲ್ಲ ಮಾತಾಜಿ ನಂಗೆ. ಅಲ್ಲ, ನೀವಲ್ಲ, ಬೇರೆ ಯಾರಾದ್ರಿದ್ರೆ ಮಾಡೋರಿದ್ರೆ ಮಾಡಿಕೊಡ್ತೀವಿ. ಸರಿ ಮಾತಾಜಿ, ನೋಡುವ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಜ್ಯೋತಿಶ್ರೀ ಅವರು ಹೇಳಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ್. ಪ್ರಣಾಮ. ಹೇಳಿ ಮಾತಾಜಿ, ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಇಲ್ಲ, ಇದು ಆಲ್ರೆಡಿ ರೆಕಾರ್ಡ್ ಆಗಿದೆ ಮಾತಾಜಿ, ನೀವು ರೆಕಾರ್ಡ್ ಕೇಳಿ. ಓಕೆ, ಲೇಟ್ ಆಗಿ ಜಾಯ್ನ್ ಆಗಿದ್ದಾರಾ? ರೆಕಾರ್ಡಿಂಗ್ ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆಗಿದ್ದೀನಿ ಮಾತಾಜಿ. ಇದು ಸಮಯಕ್ಕೆ ಸರಿಯಾಗಿ ಬರೋದು ಕೂಡ ಮುಖ್ಯವಾಗಿರ್ತದೆ ಭಕ್ತಿಶಾಸ್ತ್ರ ಹೌದು ತರಗತಿಗೆ. ಮಾತಾಜಿ, ನೋಡ್ಕೊಳ್ಳಿಲ್ಲ ನಾನು, ಇವತ್ತೇ ಫಸ್ಟ್ ಅಲ್ವಾ. ಸರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇಷ್ಟವರೆಗೆ? ಎಲ್ಲರೂ ಕೂಡ ಅಟೆಂಡೆನ್ಸ್ ಲಿಂಕ್ ಅನ್ನು ಗ್ರೂಪ್ ಅಲ್ಲಿ ರೂಪಾ ಮಾತಾಜಿ ಅವರು ಶೇರ್ ಮಾಡಿದ್ದಾರೆ, ನೀವು ಅದು ಫಿಲ್ ಮಾಡಿ. ಪ್ರತಿ ವಾರ ಕೂಡ ಅಟೆಂಡೆನ್ಸ್ ಬಹಳ ಮುಖ್ಯ. ನೀವು ಎಷ್ಟೇ ಅಸೈನ್ಮೆಂಟ್ ಎಕ್ಸಾಮ್ ಬರೆದ್ರೂ ಕೂಡ ಅಟೆಂಡೆನ್ಸ್ ಇಲ್ಲದೆ ಇದ್ರೆ ನಿಮ್ಗೆ ಸರ್ಟಿಫಿಕೇಟ್ ಕೊಡಲು ಆಗೋದಿಲ್ಲ. ಹಾಗಾಗಿ ಅಟೆಂಡೆನ್ಸ್ ಹಾಕಿ. ಮತ್ತೆ ಇನ್ನೊಂದು, ಪ್ರತಿ ಯೂನಿಟ್ ಅಲ್ಲಿ ನಿಮಗೆ ಪ್ರಶ್ನೆಗಳು ಕೊಟ್ಟಿದ್ದಲ್ಲ, ಅದು ಆ ಸಮಯಕ್ಕೇನೆ ಬರೆದು ನಮಗೆ ಸಬ್ಮಿಟ್ ಮಾಡಬೇಕು. ಅದು ಮಾಡದೇನೆ ನೀವು ಮುಂದಿನ ಯೂನಿಟ್ಗೆ ಹೋಗೋಕ್ಕಾಗೋದಿಲ್ಲ. ಪ್ರತಿ ಎಕ್ಸಾಮ್ಸ್ ಇರುತ್ತೆ, ಎಲ್ಲವನ್ನು ಕೂಡ ಅಟೆಂಡ್ ಮಾಡಬೇಕು, ಬರಿಬೇಕು. ಅದು ಇವಾಗಲೇ ನಿಮಗೆ ಹೇಳಿದ್ದು. ಯಾಕಂದ್ರೆ ಎಲ್ಲಾ ಯೂನಿಟ್ ಆದ್ಮೇಲೆ ನಾನು ಕ್ಲಾಸ್ ಅಟೆಂಡ್ ಮಾಡಿದೆ, ಏನೂ ಬರೀಲಿಲ್ಲ, ನನಗೆ ಸರ್ಟಿಫಿಕೇಟ್ ಕೊಡಿ ಅಂದ್ರೆ ಅದು ಕೊಡ್ಲಿಕ್ಕೆ ಆಗೋದಿಲ್ಲ. ಪ್ರತಿ ಯೂನಿಟ್ ಇದು ಏನ್ ಕ್ವಶನ್ಸ್ ಇದೆ ಅದೆಲ್ಲ ಅಟೆಂಡ್ ಮಾಡಬೇಕು. ಎಕ್ಸಾಮ್ಸ್ ಕೂಡ ಅಟೆಂಡ್ ಮಾಡಿರ್ಬೇಕು. ಶ್ಲೋಕಗಳು ಕೂಡ ಪ್ರತಿ ಆ ಯೂನಿಟ್ ಆದ್ಮೇಲೆ ನೀವು ಒಪ್ಪಿಸ್ಬೇಕಾದ್ರು. ಹರೇ ಕೃಷ್ಣ ಮಾತಾಜಿ, ನಾವು ಅಟೆಂಡೆನ್ಸ್ ಹಾಕಿದೀವಿ, ನೋಡಿ ಬಂದಿದೆಯೇನು ಮಾತಾಜಿ? ಇಲ್ಲ, ಅದು ಬಂದಿರುತ್ತೆ ಪ್ರಭುಜಿ, ನೋಡ್ತಾರೆ ಅವರು. ಓಕೆ, ಬೇರೆ ಯಾರಿಗಾದ್ರೂ ಪ್ರಶ್ನೆ ಇತ್ತಾ? ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ತರಗತಿಗೆ ವಿರಾಮ ಕೊಡೋಣ. ಇನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ಅದೇ ಇವಾಗ ನಾವು ಈ ಒಂದು ಡಿಸ್ಕಷನ್ ಗ್ರೂಪ್ ಅಂತ ಮಾಡ್ತೇವೆ. ಅದು ನಿಮಗೆ ವಾರದಲ್ಲಿ ಎಷ್ಟು ದಿನ, ಯಾವ ಟೈಮು, ಅದನ್ನೆಲ್ಲ ನೀವು ಹೇಳಿದ್ರೆ